ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊಳಲ ವಿಶೇಷ ಮಾತುಕತೆ ಶಿಕ್ಷಕರ ದಿನಾಚರಣೆ. ಶಿಕ್ಷಕರ ದಿನಾಚರಣೆ ಅಂದರೆ ಏನು, ಇದರ ಮಹತ್ವ ಏನು, ಶಿಕ್ಷಕರಿಗೆ ಸಮಾಜದಲ್ಲಿರುವಂತಹ ಗೌರವದ ಸ್ಥಾನಮಾನ, ಇದರ ಹಿನ್ನೆಲೆ, ಹೀಗೆ ಇದೆಲ್ಲ ವಿಷಯವನ್ನು ಇವತ್ತು ಸವಿಸ್ತಾರವಾಗಿ ಈ ಮಾತುಕತೆಯಲ್ಲಿ ಮಾತಾಡಲಿಕ್ಕಿದ್ದೇವೆ. ಈ ಮಾತುಕತೆಯಲ್ಲಿ ನಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಖ್ಯಾತ ಬರಹಗಾರ, ವಾಗ್ಮಿ, ಹಾಗೆಯೇ ಖ್ಯಾತ ದಂತ್ಯವೈದ್ಯರಾಗಿ ಪ್ರಸಿದ್ಧರಾಗಿರುವಂತಹ ಶ್ರೀಯುತ ಡಾಕ್ಟರ್ ಮುರಳಿ ಮೋಹನ್ ಜೂಂತಾರ್ ಅವರು. ಅವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತ. ನಮಸ್ಕಾರ. ಡಾಕ್ಟ್ರೆ, ಶಿಕ್ಷಕರ ದಿನಾಚರಣೆಯನ್ನು ಸೆಪ್ಟೆಂಬರ್ 5ರಂದು ನಾವು ವರ್ಷಂಪ್ರತಿ ಆಚರಿಸ್ತೇವೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅಂದರೆ ನಮ್ಮ 2ನೇ ರಾಷ್ಟ್ರಪತಿ, ಇವರ ಜನ್ಮ ದಿನಾಚರಣೆಯನ್ನು 5/9/1888ನೇ ಇಸವಿಯಲ್ಲಿ ಜನಿಸಿದವರವರು. ಇವರ ಆ ಒಂದು ಶಿಕ್ಷಕ ವೃತ್ತಿಯ ಹಿನ್ನೆಲೆಯಲ್ಲಿ ಅವರು ತಮ್ಮ ಜನ್ಮದಿನವನ್ನು ಶಿಕ್ಷಕರಿಗೆ ಮೀಸಲಿಡಬೇಕು ಅಂತ ಹೇಳಿ ಘೋಷಣೆ ಮಾಡಿದವರು. ಆದರೆ ಇದರ ಹಿನ್ನೆಲೆ, ಈ ಆಚರಣೆ ಹೇಗೆ, ಯಾವಾಗೆಲ್ಲ ಆಚರಣೆ ಇದು ಬಂತು, ಹೇಗೆ ಆರಂಭ ಆಯಿತು? ನೋಡಿ, ಈ ಸೆಪ್ಟೆಂಬರ್ 5 ಅನ್ನೋದು ಶಿಕ್ಷಕರ ದಿನಾಚರಣೆ ಅನ್ನೋದು ಎಲ್ಲರಿಗೂ ತಿಳಿದಂಥ ವಿಚಾರ. ಈಗ ತಾನೇ ತಾವು ಹೇಳಿದರೆ, ನಮ್ಮ 2ನೇ ರಾಷ್ಟ್ರಪತಿ ಪ್ರೆಸಿಡೆಂಟ್ ಆದಂತಹ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು, ಅವರ ನೆನಪಿಗಾಗಿ ಬಹುಶಃ ಅವರೊಂದು ಬಹಳ ದೊಡ್ಡ ಶಿಕ್ಷಕರಾಗಿದ್ದರು. ಬಹಳ ವಿಶೇಷವಾದಂಥ ಅಭಿಮಾನವನ್ನು, ಪ್ರೀತಿಯನ್ನು ತಮ್ಮ ಶಿಷ್ಯಂದರಲ್ಲಿ ಹೊಂದಿದ್ದರು. 1962ರಲ್ಲಿ ಅವರು ಭಾರತ ದೇಶದ 2ನೇ ಪ್ರೆಸಿಡೆಂಟಾಗಿ ಆಯ್ಕೆಯಾದಾಗ ಅವರ ಶಿಷ್ಯರುಗಳು ಅವ್ರನ್ನ ಮದ್ರಾಸಿಂದ ಅವ್ರಿಗೆ ಡೆಲ್ಲಿಗೆ ಬೀಳ್ಕೊಡ್ಲಿಕ್ಕೆ, ಅವರ ಜನ್ಮದಿನವನ್ನು ವಿಶ್ ಮಾಡಲಿಕ್ಕೆ ಹೋದಾಗ, ಅದೇ ದಿವಸ ನಿಮ್ಮ ಜನ್ಮದಿನವನ್ನು ನಾವು ಆಚರಿಸಬೇಕು ಅಂತೇಳಿ ಅವ್ರ ಹತ್ರ ಕೇಳಿಕೊಂಡಾಗ ಅವರೊಂದು ಮಾತು ಹೇಳಿದರು, ನೀವು ನನ್ನ ಜನ್ಮದಿನವಂತ ಆಚರಿಸೋದು ಬೇಡ, ನನಗೆ ಅತ್ಯಂತ ಪ್ರೀತಿಪಾತ್ರವಾದಂಥ ಹುದ್ದೆ ಅಂದರೆ ಶಿಕ್ಷಕ ಹುದ್ದೆ, ಅದನ್ನು ಬಿಟ್ಟು ನಾನೀಗ ರಾಷ್ಟ್ರಪತಿ ಆಗಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ನೀವು ಏನಾದರೂ ಆಚರಿಸೋದಿದ್ದರೆ ನನ್ನ ಜನ್ಮದಿನವನ್ನು ನೀವು ಶಿಕ್ಷಕರ ದಿನಾಚರಣೆ ಅಂತೇಳಿ ಆಚರಿಸಿ, ಈ ಶಿಕ್ಷಕರಿಗೆ ಒಂದು ವಿಶೇಷವಾದ ಗೌರವ, ಸ್ಥಾನಮಾನ ಸಮಾಜದಲ್ಲಿ ಸಿಗಬೇಕು ಅಂತೇಳೋ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದರು. ಸೊ ಈ ಕಾರಣದಿಂದ 1962ರಿಂದ ಈ ಶಿಕ್ಷಕರ ದಿನಾಚರಣೆ ಪ್ರತಿ ವರ್ಷ ಇದು ಸೆಪ್ಟೆಂಬರ್ 5ರಂದು ನಾವೆಲ್ಲ ಒಂದು ಶಿಕ್ಷಕರಿಗೆ ಗೌರವ ನೀಡುವ ಉದ್ದೇಶದಿಂದ, ಶಿಕ್ಷಕರ ಮಹತ್ವವನ್ನು ಸಾರುವ ಉದ್ದೇಶದಿಂದ ಈ ಆಚರಣೆಯನ್ನು ಜಾರಿಗೆ ತಂದಿದ್ವಿ. ಈಗ ತಾನು ಹೇಳಿದಿರಿ, 1888ರಲ್ಲಿ ಅವರು ಹುಟ್ಟಿದ್ದು. ಇದು 120ನೇ ಜನ್ಮದಿನ, ಇವತ್ತು 121ನೇ ಜನ್ಮದಿನ. ನಾವು ಪ್ರತಿ ವರ್ಷ ಈ ದಿನದಂದು ಅವರನ್ನು ನೆನೆಸಿಕೊಂಡು ವಿಶೇಷವಾದಂತಹ ಗೌರವವನ್ನು ನಮ್ಮ ಎಲ್ಲ ಶಿಕ್ಷಕರನ್ನು ಸ್ಮರಿಸುತ್ತಾ ಒಂದು ಜನರಲ್ಲಿ ಒಂದು ಶಿಕ್ಷಕರ ಬಗ್ಗೆ ಅಭಿಮಾನ ಮೂಡಿಸುವಂಥ ಕೆಲಸಗಳನ್ನು ಮಾಡುವಂಥ ಕೆಲಸ ನಡೀತಾ ಇದೆ. ಶಿಕ್ಷಕರು ಅಂತ ಹೇಳುವಾಗ ವಿಶೇಷವಾಗಿ ಅವರಿಗೆ ಗೌರವದ ಸ್ಥಾನಮಾನ ಮಾತ್ರವೇ ಅಲ್ಲ, ಎಲ್ಲ ವಿದ್ಯಾರ್ಥಿಗಳನ್ನು ಭವಿಷ್ಯದ ಪ್ರಜೆಗಳಾಗಿ, ನಾಗರಿಕರಾಗಿ ರೂಪಿಸುವವರು ಶಿಕ್ಷಕರು. ಕೇವಲ ಅವರದ್ದು ಒಂದು ವೃತ್ತಿ ಅಲ್ಲ, ಅದನ್ನು ಸೇವೆ ಅಂತ ಕೂಡ ನಾವು ಹೇಳ್ತೇವೆ. ಹಾಗಿರುವಾಗ ಶಿಕ್ಷಕರಿಗೆ ಬಹಳ ದೊಡ್ಡ ಹೊಣೆಗಾರಿಕೆ ಈ ಸಮಾಜದಲ್ಲಿದೆ. ಅದನ್ನು ಪ್ರತಿಪಾದಿಸಿ ತೋರಿಸಿದವರು ಡಾಕ್ಟರ್ ರಾಧಾಕೃಷ್ಣನ್ ರವರು. ಹೌದು. ಯಾಕೆಂತ ಹೇಳಿದರೆ, ಒಂದು ಮಾತಿದೆ, ಪುರಂದರದಾಸರು ಹೇಳಿದ್ದು, ಗುರುವಿನ ಗುಲಾಮನಾಗುವ ತನಕ ದೊರಕದಣ್ಣ ಮುಕುತಿ ಅಂಥೇಳಿ. ಅಂದರೆ ಗುರು ಅಂದರೆ ಒಂದು ಅತ್ಯಂತವಾದಂಥ ಪವಿತ್ರವಾದ ಸ್ಥಾನವನ್ನು ನಾವು ನಮ್ಮ ಸನಾತನ ಧರ್ಮದಲ್ಲಿ ನಾವು ಗುರುಗಳಿಗೆ ದೇವರ ಸಮಾನ ಅಂಥೇಳಿ, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಸಾಕ್ಷಾತ್ ಮಹೇಶ್ವರ, ಹೀಗೆ ನಾವು ಗುರು ಅಂದರೆ ದೇವರ ಸಮಾನ ಅಂಥೇಳಿ ಒಂದು ಪವಿತ್ರವಾದ ಸ್ಥಾನವನ್ನು ಕೊಟ್ಟಿದ್ದೇವೆ. ಈ 2 ರೀತಿಯ ಆಚರಣೆಗಳು ನಾವು ಮಾಡ್ತೇವೆ. ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ನಾವು ಆಷಾಢ ಮಾಸದ ಮೊದಲನೇ ಹುಣ್ಣಿಮೆ ದಿವಸ, ನಾವು ಮೊನ್ನೆ ತಾನೇ ಕಳೆಯಿತು ಆಷಾಢ ಮಾಸ, ನಾವು ಅದನ್ನು ಗುರು ಪೂರ್ಣಿಮೆ ಅಂತ ಹೇಳಿ, ಗುರು ಪೂರ್ಣಿಮೆ ಅಂತೇಳಿ ಅದನ್ನು ನಾವು ಮಾಡ್ತೇವೆ. ಅದೇ ರೀತಿ ಇಂಗ್ಲೀಷ್ ಪದ್ಧತಿ ಪ್ರಕಾರ ಈ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ, ಡಾಕ್ಟರ್ ರಾಧಾಕೃಷ್ಣನ್ ಅವರಿಗೆ ಗೌರವ ಸೂಚಿಸುವ ಇದರಲ್ಲಿ ಈ ಆಚರಣೆಯನ್ನು, ಆಮೇಲೆ ಇದನ್ನು ಯುನೆಸ್ಕೋ, WHO ಅಂತ ಹೇಳುವಂಥ ಸಂಸ್ಥೆ 1992ರಲ್ಲಿ ಅಕ್ಟೋಬರ್ 5ರಂದು ವಿಶ್ವದಾದ್ಯಂತ ಶಿಕ್ಷಕರ ದಿನಾಚರಣೆ ಅಂತ ಆಚರಿಸ್ತದೆ. ಆದರೆ ನಮ್ಮ ಭಾರತ ದೇಶ ಏನು ಮಾಡ್ತು ಅಂದರೆ, ನಾವು ಆಲ್ರೆಡಿ 1962ನಲ್ಲಿ ಈ ಆಚರಣೆಯನ್ನು ತಂದಿರುವ ಕಾರಣ ನಮ್ಮ ಭಾರತ ದೇಶದಲ್ಲಿ ವಿಶೇಷವಾಗಿ ಅವರ ಮೇಲಿನ ವಿಶೇಷ ಅಭಿಮಾನ, ಪ್ರೀತಿ, ಕಾಳಜಿಯಿಂದ ನಾವು ಈ ಆಚರಣೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಸೊ ಇದು ಬಹಳ ಒಂದು, ಈಗ ತಾವು ಹೇಳಿದ್ರಿ, ಶಿಕ್ಷಕರು ಅಂದರೆ ಗುರುಗಳು ಅಂದರೆ ಗು ಅಂದರೆ ಅಜ್ಞಾನ, ಅಂಧಕಾರ ಅಂಥೇಳಿ, ರು ಅಂದರೆ ಹೋಗಲಾಡಿಸುವವನು ಅಂಥೇಳಿ. ನಮ್ಮ
ನಮ್ಮಲ್ಲಿರುವಂಥ ಅಜ್ಞಾನವನ್ನು, ಅಂಧಕಾರವನ್ನು ಹೋಗಲಾಡಿಸಿ ನಮಗೆ ದಾರಿ ತೋರಿಸುವವನು, ದೀಪ ತೋರಿಸುವವನು, ಬೆಳಕು ತೋರಿಸುವವನು ಅಂತ ಹೇಳೋ ಉದ್ದೇಶದಿಂದ ಗುರು ಅನ್ನೋದು ನಮ್ಮ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಬಹುಶಃ ಗುರು ಅನ್ನೋನಿಗೆ ಒಂದು ಮಹತ್ವದ ಸ್ಥಾನಮಾನ ಇದೆ. ಒಂದು ಮಾತಿದೆ, ದೇರ್ ಈಸ್ ಎ ಸೇಯಿಂಗ್, ಏನಂದರೆ ನಮ್ಮ ಜೀವನದಲ್ಲಿ ಮುಂದೆ ಗುರು ಇರಬೇಕು, ಹಿಂದೆ ಒಬ್ಬ ಗುರು ಇರಬೇಕು ಅಂತೇಳಿ. ಅಂದರೆ ನಮಗೊಂದು ಟಾರ್ಗೆಟ್, ನಾವು ಏನಾಗಬೇಕು ಅನ್ನೋದರ ಪರಿಕಲ್ಪನೆ ನಮಗಿರಬೇಕು. ಒಂದು ಗುರಿ ಮತ್ತು ಹಿಂದೊಬ್ಬ ಗುರು ಯಾಕೆ ಅಂತ ಹೇಳಿದರೆ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ, ದಾರಿ ತೋರಿಸಲಿಕ್ಕೆ. ನಾವು ಏನೇ ನಮ್ಮ ಜೀವನದಲ್ಲಿ ನಾವು ಏನು ಸಾಧಿಸ್ತಾ ಇದ್ದರೆ ಅದಕ್ಕೆ ನಮ್ಮ ಸಾಧನೆಗೆ ಪೂರಕವಾಗಿ ನಮ್ಮನ್ನು ಮೋಟಿವೇಟ್ ಮಾಡೋಕ್ಕೆ, ನಮ್ಮನ್ನು ಹುರಿದುಂಬಿಸಲಿಕ್ಕೆ, ನಮ್ಮನ್ನು ಮುಂದೆ ಹೋಗು ಅಂತ ಹೇಳಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಲಿಕ್ಕೆ, ಆಶೀರ್ವಾದ ಮಾಡಲಿಕ್ಕೆ ಒಬ್ಬರು ಗುರುಗಳು ಬೇಕು. ಯಾವುದೇ ಒಬ್ಬ ಮನುಷ್ಯ ಜೀವನದಲ್ಲಿ ಮುಂದೆ ಬಂದಿದ್ದರೆ ಗುರುವಿನ ಆಶೀರ್ವಾದ ಇದ್ದೇ ಇರ್ತದೆ. ಗುರುವಿನ ಆಶೀರ್ವಾದ ಇಲ್ಲಾಂದರೆ ಯಾರಿಗೂ ಜೀವನದಲ್ಲಿ ಮುಂದೆ ಬರೋಕ್ಕಾಗಲ್ಲ. ಹೀಗಿರುವ ನಿಟ್ಟಿನಲ್ಲಿ ಈ ಶಿಕ್ಷಕರ ದಿನಾಚರಣೆಗೆ ಒಂದು ವಿಶೇಷವಾದಂತಹ ಮಹತ್ವ ಇದೆ. ನಮ್ಮ ಸಮಾಜದಲ್ಲಿ ಶಿಕ್ಷಕರಿಗೆ ಇಲ್ಲದಿದ್ರೂ ದೊಡ್ಡ ಸ್ಥಾನ ಇದೆ. ಗುರು ಅಂತ ಹೇಳುವಂತಹ ಕಲ್ಪನೆ ಗುರುಕುಲ ಪದ್ಧತಿಯಿಂದಲೇ ಹಿಂದೆ ಇತ್ತು. ಅದರದ ವಿಷಯದ ಬಗ್ಗೆ ನಾವು ಮತ್ತೆ ಬರುವ. ಈಗ ಶಿಕ್ಷಣದ ವ್ಯವಸ್ಥೆ, ಆ ಕಾಲದಲ್ಲಿ ಶಿಕ್ಷಣದ ವ್ಯವಸ್ಥೆ ಆ ರೀತಿಯದ್ದು, ಗುರುವಿಗೆ ಒಂದು ದೊಡ್ಡ ಸ್ಥಾನಮಾನ ಇತ್ತು. ಹಾಗಾಗಿ ರಾಧಾಕೃಷ್ಣನ್ರಂಥವರು ರಾಷ್ಟ್ರಪತಿ ಆಗಲಿಕ್ಕೂ ಸಾಧ್ಯ ಆಯಿತು. ಈಗ ಶಿಕ್ಷಣ ವ್ಯವಸ್ಥೆ ಈ ಸಂದರ್ಭದಲ್ಲಿ ನೋಡಿದರೆ ಆಗಿನ ಕಾಲದ ಶಿಕ್ಷಣಕ್ಕೂ ಈಗಿನ ಕಾಲದ ಶಿಕ್ಷಣಕ್ಕೂ ಏನು ಅನ್ನಿಸ್ತಾ ಇದೆ? ಬಹಳ ಅಜಗಜಾಂತರವಾದಂತಹ ಒಂದು ವ್ಯತ್ಯಾಸ ಕಂಡು ಬರ್ತಾ ಇದೆ. ಹಿಂದೆಲ್ಲ ಗುರುಕುಲ ತಾವು ಈಗ ತಾನೇ ಮೆನ್ಷನ್ ಮಾಡಿದ್ರಿ, ಗುರುಕುಲ ಪದ್ಧತಿ, ಗುರು ಕೇಂದ್ರೀಕೃತವಾದಂಥ ಒಂದು ಶಿಕ್ಷಣ ಪದ್ಧತಿ. ನಾವು ಕಲಿಯುವುದಕ್ಕಿಂತಲೂ ಹಿಂದೆ ಅಂದರೆ ಮಕ್ಕಳು ನಮ್ಮ ಸ್ವಾತಂತ್ರ್ಯ ಪೂರ್ವ ಕಾಲದವರೆಗೂ ಅಂತಹ ಗುರುಕುಲ ಪದ್ಧತಿಯಲ್ಲಿ ಇತ್ತು. ಹೌದು. ಅಂದರೆ ಶಿಕ್ಷಣಕ್ಕಾಗಿ ಮಕ್ಕಳು ಮನೆ ಬಿಟ್ಟು ಗುರುಗಳ ಒಂದು ಆಶ್ರಮಕ್ಕೆ ಹೋಗಿ ಅಲ್ಲಿ ಗುರುಗಳ ಸೇವೆ ಮಾಡಿಕೊಂಡು ಗುರುಗಳು ಏನು ಹೇಳ್ತಾರೆ ಅದನ್ನು ಕಲಿತು ಅಲ್ಲಿ ಗುರುಗಳಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯ ಇತ್ತು. ಗುರುಗಳು ಶಿಷ್ಯರನ್ನು ತಿದ್ದಿ ತೀಡಿ ಶಿಕ್ಷಿಸಿ ಅವರನ್ನು ಸರಿದಾರಿಗೆ ತಂದು ಅವರನ್ನು ಒಂದು ಒಳ್ಳೆಯ ಮನುಷ್ಯರನ್ನಾಗಿ ಮಾಡಿ ಅವರಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ನೀಡಿ ಒಬ್ಬ ವ್ಯಕ್ತಿಯನ್ನು ಏನಂತ ಹೇಳ್ತಾರೆ, ಒಂದು ಮಗುವನ್ನು ಅವರಿಗೆ ಕೊಟ್ಟರೆ ಅವರನ್ನು ಒಂದು ಪ್ರಜ್ಞಾವಂತ ನಾಗರಿಕನಾಗಿ ಒಂದು ಸುಶಿಕ್ಷಿತ ಒಂದು ಪ್ರಜೆಯಾಗಿ ಮಾಡುವಂಥ ಹೊಣೆಗಾರಿಕೆ ಗುರುಗಳಲ್ಲಿ ಇತ್ತು. ಈ ಗುರುಕುಲ ಪದ್ಧತಿಯಲ್ಲಿ ಏನಾಗಿದೆ ಅಂತ ನಾವು ಹೇಳಬೇಕಂತಿಲ್ಲ, ಎಲ್ಲರಿಗೂ ಗೊತ್ತು. ಸೊ ಅತ್ಯಂತವಾದಂಥ ಪವಿತ್ರವಾದಂಥ ಗುರು ಕೇಂದ್ರಿತವಾದ ಶಿಕ್ಷಣ ವ್ಯವಸ್ಥೆ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಆಮೇಲೆ ಶಾಲೆಗಳೆಲ್ಲ ಶುರುವಾಯಿತು. ನೀವೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದಿದವರು ಶಾಲೆಗಳಿಗೆ ಹೇಗೆ ಸಾಧಾರಣ ಹೇಳುವಾಗ ಬ್ರಿಟಿಷರ ಕಾಲದಿಂದ ಅಂದರೆ ಲಾರ್ಡ್ ಮೆಕಾಲೆ ಪದ್ಧತಿಯ ಶಿಕ್ಷಣ ಅಂತ ಕರಿತೇವೆ. ಹೌದು. ಇದು ಸಾಧಾರಣ 1950 60 ಈ ರೀತಿಯ ಗುರುಕುಲ ಪದ್ಧತಿಯಿಂದ ಶಾಲೆಗಳು ಶುರುವಾಯಿತು. ಒಂದೊಂದು ಶಾಲೆಗಳು ಸರ್ಕಾರಿ ಶಾಲೆಗಳು, ಈಗಿನ ರೀತಿಯಂತೆ ನಾಯಿಕೊಡೆಗಳಂತೆ ಖಾಸಗಿ ಶಾಲೆಗಳು ಇರಲಿಲ್ಲ, ಬರೀ ಸರ್ಕಾರಿ ಶಾಲೆಗಳಿತ್ತು. ಒಂದು ಊರಿನಲ್ಲಿ ಒಂದು ಸುತ್ತಮುತ್ತಲಿನ ಎಲ್ಲರೂ ಒಂದೇ ಶಾಲೆಗೆ ಹೋಗುವಂಥ, ಯಾವುದೇ ಜಾತಿ ಮತ ಭೇದ ಇಲ್ಲದೆ. ಈಗೆಲ್ಲ ನಮ್ಮಲ್ಲಿ ಒಂದೊಂದು ಜಾತಿಗೆ ಒಂದೊಂದು ಶಾಲೆ ಇದೆ, ಒಂದೊಂದು ಕಮ್ಯುನಿಟಿಯವರು ಒಂದೊಂದು ಶಾಲೆ ಮಾಡಿದ್ದಾರೆ. ಸೊ ಶಾಲೆ ಅನ್ನೋದು ಕಮರ್ಷಿಯಲ್ ಸೆಂಟರ್ಗಳ ಥರ ಆಗಿದೆ. ಆಗ ಇದ್ದದ್ದು ಸರ್ಕಾರಿ ಶಾಲೆ, ಎಲ್ಲ ಸ್ತರದ ಎಲ್ಲ ಜಾತಿಯ ಎಲ್ಲರೂ ಒಂದೇ ಶಾಲೆಗೆ ಹೋಗುವಂಥ ಒಂದು ವ್ಯವಸ್ಥೆ ಇತ್ತು. ಆರಂಭದ ದಿನಗಳಲ್ಲಿ ಅಲ್ಲಿ ಸಹ ಶಾಲೆಗಳಲ್ಲಿ ವಿಶೇಷವಾದಂಥ ಸ್ವಾತಂತ್ರ್ಯ ಇತ್ತು ಶಿಕ್ಷಕರಿಗೆ. ಶಿಕ್ಷಕರು ಗುರುಕುಲ ಪದ್ಧತಿಯಿಂದ ಗುರುವಿನಿಂದ ಮತ್ತು ಶಿಕ್ಷಕ ಅಂತ ಹೇಳೋ ಒಂದು ವ್ಯವಸ್ಥೆಗೆ ನಿಂತಿತು. ಅಂದರೆ ಶಿಕ್ಷಕರು ಅಂದರೆ ಮಕ್ಕಳನ್ನು ತಿದ್ದಿ ತೀಡಿ ಅವರಿಗೊಂದು ರೀತಿ ಮಕ್ಕಳಿಗೆ ಶಿಕ್ಷಿಸುವಂಥ ಒಂದು ಸ್ವಾತಂತ್ರ್ಯ ಸಹ ಇತ್ತು. ಕ್ರಮೇಣ ಈಗ ನಾವು ಬಂದಿರುವ ಸ್ಥಿತಿ, ಈಗ ಶಿಕ್ಷಕರು ಹೋಗಿ ಬೋಧಕರು ಆಗಿ, ಈಗ ನೆಕ್ಸ್ಟ್ ನಾವೀಗ ಫೆಸಿಲಿಟೇಟರ್ ಅಂತೇಳಿ, ಅಂದರೆ ಸುಗಮಕಾರರು ಅಂಥೇಳಿ, ಜ್ಞಾನವನ್ನು ಕಲೀಲಿಕ್ಕೆ ಮಕ್ಕಳಿಗೆ ಸುಗಮವಾದಂಥ ವ್ಯವಸ್ಥೆ ಮಾಡುವಂಥ ಒಂದು ಪದ್ಧತಿ ಸುಗಮಕಾರರು. ಈಗ ಶಿಕ್ಷಕರು ಅಂತೇಳಿ ಯಾರೂ ಹೇಳಲ್ಲ, ಈ ಫೆಸಿಲಿಟೇಟರ್ ಅಂತೇಳೋ ಒಂದು ವ್ಯವಸ್ಥೆಗೆ ಬಂದು ನಿಂತಿದೆ. ಇದರಲ್ಲಿ ಭಾಳಷ್ಟು ಆದಂತಹ ಒಂದು ತೊಂದರೆಗಳು ಇದೆ, ನೆಗೆಟಿವ್ ಋಣಾತ್ಮಕ ಅಂಶಗಳು ಇದೆ. ಅದರ ಬಗ್ಗೆ ನಾವು ಮುಂದೆ. ಆತ್ಮೀಯ ವೀಕ್ಷಕರೇ, ಶಿಕ್ಷಕರ ದಿನಾಚರಣೆ, ಈ ಶಿಕ್ಷಕರ ದಿನಾಚರಣೆಯ ಮಹತ್ವ, ಇದರ ಶಿಕ್ಷಕರಿಗಿರುವಂತಹ ಸಮಾಜದಲ್ಲಿ ಗೌರವದ ಸ್ಥಾನಮಾನ, ಹಿಂದೆ ಇರುವಂತಹ ಗುರುಕುಲ ಪದ್ಧತಿಯ ಶಿಕ್ಷಣಕ್ಕೂ ಈಗಿನ ಶಿಕ್ಷಣಕ್ಕೂ ಏನೆಲ್ಲ ವ್ಯತ್ಯಾಸಗಳು ಆಗುತ್ತಾ ಇವೆ, ಈ ರೀತಿಯ ಒಂದು ಸಮಗ್ರ ಮಾಹಿತಿಯನ್ನು ಈ ಮಾತುಕತೆಯಲ್ಲಿ ನಾವು ಹಂಚಿಕೊಳ್ತಾ ಇದ್ದೇವೆ. ನಮ್ಮೊಂದಿಗೆ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರು ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಡಾಕ್ಟ್ರೆ, ಶಿಕ್ಷಕರಿಗೊಂದು ಒಳ್ಳೆಯ ಸ್ಥಾನಮಾನ ಇದೆ, ಶಿಕ್ಷಕರು ಅಂತ ಹೇಳಿಕೊಂಡು ಬೋಧಕರು ಅಂತ ಆಗಿ ಈಗ ಬೇರೆ ರೀತಿಯ ಒಂದು ಹೆಸರು ಅವರಿಗೆ ಬರ್ತಾ ಇದೆ ಅಂತ ಹೇಳಿದ್ವಿ. ಈಗ
ಈಗ ಶಿಕ್ಷಣ ಅಂತ ಹೇಳುವಾಗ ಒಂದು ವ್ಯವಸ್ಥಿತ ಪದ್ಧತಿ ಆಗಿಕೊಂಡು ಈಗ ಮುಂದುವರಿತಾ ಇದೆ. ಆದರೆ ಇಲ್ಲಿ ಕೂಡ ಶಿಕ್ಷಕರಿಗೆ ಬಹಳಷ್ಟು ಬದಲಾವಣೆಗಳಾಗುವಾಗ ಸಹಜವಾಗಿ ಅವರಿಗೆ ಇದರ ಬಗ್ಗೆ ಒಂದು ಒತ್ತಡದ ಹೊಣೆಗಾರಿಕೆ ಇದೆ. ಈ ಬಗ್ಗೆ ಏನು ಅನ್ನಿಸ್ತಾ ಇದೆ? ಹೌದು, ಇದು ಈಗಿನ ಶಿಕ್ಷಣ ಪದ್ಧತಿನಲ್ಲಿ ಶಿಕ್ಷಕರಿಗೆ ಸ್ವಾತಂತ್ರ್ಯನೇ ಇಲ್ಲ, ಬರೀ ಒತ್ತಡ ಮಾತ್ರ ಇದೆ. ಈಗ ನಾವು ಚರ್ಚೆ ಮಾಡ್ತಾ ಇದ್ದೇವೆ, ಗುರುಕುಲ ಪದ್ಧತಿಯಿಂದ ನಾವು ಶಿಕ್ಷಕ ಪದ್ಧತಿ, ಶಿಶು ಕೇಂದ್ರಿತ ಶಿಕ್ಷಕರು ಅಂತಾದರೂ, ಆಮೇಲೆ ಫೆಸಿಲಿಟೇಟರ್ ಅಂತೇಳಿ, ಸುಗಮಕಾರರು ಅಂತೇಳಿ. ಹಿಂದಿನ ಕಾಲದಲ್ಲಿ ಇದರ ವ್ಯತ್ಯಾಸದ ಬಗ್ಗೆ ನಾನು 2 ಮಾತು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಗುರುಕುಲ ಪದ್ಧತಿನಲ್ಲಿ ಗುರುವಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯ ಇತ್ತು. ಮಗು ಏನೇ ತಪ್ಪು ಮಾಡಿದರೂ ಅವನಿಗೆ ಹೊಡೆಯುವುದಾಗಲಿ ಬಡಿಯುವುದಾಗಲಿ ಅವನನ್ನು ತಿದ್ದುವಂಥ ಸ್ವಾತಂತ್ರ್ಯ ಇತ್ತು ಗುರುಗಳಿಗೆ. ಕ್ರಮೇಣ ಈ ಶಾಲೆ ಶುರುವಾದ ನಂತರ, ನಾವೆಲ್ಲ ಚಿಕ್ಕವರಾಗಿರುವಾಗ ಶಾಲೆಗಳಲ್ಲಿ ಹೋಗುವಾಗ ಶಿಕ್ಷಕರು ನಮಗೆ ಶಿಕ್ಷಿಸ್ತಾ ಇದ್ದರು, ಹೊಡಿತಾ ಇದ್ದರು, ಶಿಕ್ಷೆ ನೀಡುತ್ತಾ ಬೆಂಚ್ ಮೇಲೆ ನಿಲ್ಲಿಸ್ತಾ ಇದ್ದರು, ಅಥವಾ ಕಿವಿ ಹಿಂಡುವಂಥದ್ದು. ನಾಗರ ಬೆತ್ತ ಅಂತೇಳಿ ಒಂದು ಬ್ರಹ್ಮಾಸ್ತ್ರ ಸಹ ಇತ್ತು. ಏನೋ ತಪ್ಪು ಮಾಡಿದರೆ ಚಟ್ಪಟಾರ್ ಅಂತ ಹೇಳಿ ನಮಗೆ ಕೊಡುವಂತ ಇತ್ತು. ಈಗಲೂ ನೆನಪಾಗ್ತದೆ, ಶಿಕ್ಷಕರ ಕೈಯಲ್ಲಿ ಒಂದು ಬೆತ್ತ ಬಂತು ಅಂತ ಹೇಳಿದ್ರೆ ಅದು ಕಡೆಗಡೆ ನಡುಗುವಂತಹ ಕಾಲ ಇತ್ತು. ಆ ಕಾಲ ಈಗಿನ ಕಾಲದಲ್ಲಿ ಹೌದು, ಈಗಿನ ಕಾಲದಲ್ಲಿ ನಾಗರ ಬೆತ್ತ ಹಿಡಿಯುವುದು ಸರ್ಕಸ್ಗಳಲ್ಲಿ ಮಾತ್ರ, ಪ್ರಾಣಿಗಳನ್ನ ಇದು ಮಾಡಲಿಕ್ಕೆ ಮಾತ್ರ, ಪ್ರಾಣಿಗಳಿಗೆ ಈಗ ಹಿಂಸೆ ಮಾಡಬಾರ್ದು ಅಂತ ಹೇಳಿ ಬಂದಿದೆ. ಈ ನಾಗರ ಬೆತ್ತ ಅನ್ನೋದು ಒಂದು ಬ್ರಹ್ಮಾಸ್ತ್ರನೇ. ಅದು ಆಮೇಲೆ ಏನಾಯಿತು, ಅದು ಬೇಡ ಅಂತಾಯಿತು. ನಾವೆಲ್ಲ ನಮಗೆ ಈ ಅಡಿಕೋಲಿನಲ್ಲಿ ಅದನ್ನು ಉಲ್ಟಾ ಹಿಡಿದು ನಮಗೆ ಮೊಣಗಂಟಿಗೆಲ್ಲ ಹೊಡಿತಾ ಇದ್ವಿ, ಭಾಳಷ್ಟು ಏಟುಗಳನ್ನು ನಾವು ತಿಂದಿದ್ವಿ. ಆಗ ಆ ಕ್ಷಣದಲ್ಲಿ ನಮಗೆ ಅದು ಕಹಿ ಅನಿಸಿದ್ರು, ಇವತ್ತಿನ ಈ ಸಹಿ ಗಳಿಗೆಯಲ್ಲಿ ನಮಗೆ ಆ ಕಹಿಯನ್ನು ನಾವು ಮರೆತಿದ್ವಿ. ಇದೇನಾಯಿತು, ಆಮೇಲೆ ಶಿಶು ಕೇಂದ್ರಿತ ವ್ಯವಸ್ಥೆಗೆ ಹೋಯಿತು. ಈ ಹೊಡೆಯುವುದು ಬಡಿಯುವುದು ಅಥವಾ ಶಿಕ್ಷಿಸುವುದು ಆ ಸ್ವಾತಂತ್ರ್ಯವನ್ನು ಶಿಕ್ಷಕರಿಂದ ಕಸಿದುಕೊಳ್ಳಿಕ್ಕಾಯಿತು. ಎಷ್ಟರವರೆಗೆ ಈಗಿನ ಶಿಕ್ಷಣ ಪದ್ಧತಿಯಲ್ಲಿ ಏನಾಗಿದೆ ಅಂದರೆ, ಯಾವುದೋ ಒಂದು ವಿದ್ಯಾರ್ಥಿಯಲ್ಲಿ ಅವನು ಕ್ಲಾಸಿಗೆ ಯಾಕೆ ಲೇಟಾಗಿ ಬಂದೆ ಅಂತ ಶಿಕ್ಷಕರು ಕೇಳಿದರೆ ಎಲ್ಲರ ಮುಂದೆ ನನ್ನನ್ನು ಅವಮಾನಿಸಿದ ಅಂತ ಹೇಳಿ ಇದೇ ಮಕ್ಕಳು ಕಂಪ್ಲೇಂಟ್ ಕೊಟ್ಟು ಶಿಕ್ಷಕರನ್ನು ವರ್ಗಾವಣೆ ಮಾಡಿಸುವವರೆಗೆ ನಮ್ಮ ಶಿಕ್ಷಣ ವ್ಯವಸ್ಥೆ ಬಂದು ನಿಂತಿದೆ. ಇದು ಬಹಳ ದೌರ್ಭಾಗ್ಯಕರವಾದಂಥ ವಿಚಾರ. ಒಬ್ಬ ವ್ಯಕ್ತಿಯನ್ನು ನಾವೆಲ್ಲ ಬೆಂಚಿನ ಮೇಲೆ ಎಷ್ಟೋ ಬಾರಿ ನಿಂತಿದ್ವಿ, ಈಗ ಆ ರೀತಿ ಮಾಡು. ಕ್ಲಾಸಿನ ಹೊರಗೆ ಕೂಡ ನಿಂತ ಅನುಭವ. ಹೌದು, ಕ್ಲಾಸಿನ ಹೊರಗೆ ಕೂಡ ಬೆಂಚಲ್ಲಿ ಇದು ಚೀಲ ಹೊತ್ತುಕೊಂಡು ನಿಲ್ಬೇಕು, ಅದನ್ನು ಕೆಳಗಿಡ್ಲಿಕ್ಕೂ ಇಲ್ಲ. ಬಸ್ಕಿ ತೆಗೆಯೋದು, 100 ಬಸ್ಕಿ ತೆಗೆಯೋದು, ಮತ್ತು ಇಂಪೊಸಿಷನ್. ಏನೋ ಒಂದು ಆನ್ಸರ್ ಸರಿ ಮಾಡಿಲ್ಲ ಅಂದರೆ ನಾಳೆ 250 ಸರ್ತಿ ಬರೆದುತ್ತಾ ಅಂತೇಳಿ ನಾವು ರಾತ್ರಿ ಇಡೀ ಚಿಮಣಿ ದೀಪದಲ್ಲಿ ಕೂತು ಅದನ್ನು ಬರೆದು ತೋರಿಸ್ತಾ ಇದ್ವಿ. ಈಗ ಇಂಪೊಸಿಷನ್ ಬರೆಯೋ ಪ್ರಶ್ನೆನೇ ಇಲ್ಲ ಬಿಡಿ, ಅದು ಬರೆದರೆ ಅದು ಹೆರಾಸ್ಮೆಂಟ್ ಅಂತ ಹೇಳಿ ಮಾನವ ಹಕ್ಕುಗಳ ಆಯೋಗಕ್ಕೆ ಹೋಗಿ ಶಿಕ್ಷಕರು ಜೈಲಿನಲ್ಲಿ ಕೂರಬೇಕಾದಂಥ ಪರಿಸ್ಥಿತಿ. ಈಗ ಬರ್ತಾ ಇದೆ. ಹೌದು, ಅದು ನಾನು ಅಂತಹ ಒಂದು ಶಿಕ್ಷೆ ಬೇಕು ಅಂತ ನಾನು ಹೇಳೋದಲ್ಲ, ಆ ರೀತಿ ಬದಲಾವಣೆಗಳಾಯಿತು. ಶಿಕ್ಷಕರಿಗೆ ಶಿಕ್ಷಿಸುವ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲಾಯಿತು. ಅವರಿಗೆ ಏನಿದ್ದರೂ ಸಹ ಬೋಧಕರು, ಜ್ಞಾನವಾಹಕರು ಅಂದರೆ ಏನೇನು ಇದೆ, ಪುಸ್ತಕದಲ್ಲಿ ಏನಿದೆ ಅದನ್ನು ಮಾತ್ರ ಹೇಳಬೇಕು. ಪುಸ್ತಕದಲ್ಲಿ ಒಂದು ಸಮಾಜ ಪುಸ್ತಕದಲ್ಲಿ ಏನೇನು ಪುಸ್ತಕದಲ್ಲಿ ಸಿಲೆಬಸ್ಸಲ್ಲಿ ಏನಿದೆ ಅದನ್ನು ಮಾತ್ರ ಹೇಳಬೇಕು ಅಂತ ಹೇಳೋ ಒಂದು ಸ್ವಾತಂತ್ರ್ಯ ಮಾತ್ರ ಅವರಿಗೆ ಕೊಟ್ಟಲೆ. ಅದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಹೊರಗಿನ ವಿಚಾರವನ್ನು ಹೇಳಲಿಕ್ಕೂ ಸಹ ಅವರಿಗೆ ಸ್ವಾತಂತ್ರ್ಯ ಇಲ್ಲ. ಉದಾಹರಣೆಗೆ ನಾನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೇನೆ. ನಾವೆಲ್ಲ ಚಿಕ್ಕದಿರುವಾಗ ಬಾಲಕ ಧ್ರುವನ ಕತೆ ಅಥವಾ ಏಕಲವ್ಯನ ಕತೆ, ಹೀಗೆ ಮೋಟಿವೇಶನ್ ಇರುವಂಥ ಕತೆಗಳನ್ನು ನಮಗೆ ಹೇಳಿ ನಮ್ಮ ಟೀಚರ್ಗಳು ನಮ್ಮನ್ನು ಮೋಟಿವೇಟ್ ಮಾಡ್ತಾಯಿದ್ರು. ಇಲ್ಲಿ ಏನಾಯಿತು, ಪುಣ್ಯಕೋಟಿಯ ಕತೆ, ಅದನ್ನೆಲ್ಲ ನಾವು ಹೇಳ್ತಾ ಇದ್ವಿ. ಈಗ ಏನಾಗಿದೆ ಅಂದರೆ, ಪುಸ್ತಕದ ಹೊರಗಿರುವಂಥ ನೀವು ರಾಮಾಯಣ, ಮಹಾಭಾರತ, ಕಬೀರ್ದಾಸ್, ಪುರಂದರದಾಸ್, ಕನಕದಾಸರ ಕತೆ ಹೇಳಿದರೆ ಏನಾಗ್ತದೆ ಅಂದರೆ, ಅವನು ಯಾವುದೋ ಒಂದು ಪರ್ಟಿಕ್ಯುಲರ್ ಪಂಗಡವನ್ನು ಸಮರ್ಥಿಸ್ತಾ ಇದ್ದಾನೆ, ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಒಂದು ಪಂಗಡಕ್ಕೆ ಫೇವರ್ ಮಾಡ್ತಾ ಇದ್ದಾನೆ ಅಂತ ಹೇಳೋ ಒಂದು ರೀತಿಯಲ್ಲಿ ಶಿಕ್ಷಕರನ್ನು ಶಿಕ್ಷಿಸುವಂಥ ವ್ಯವಸ್ಥೆಗೆ ಜಾರಿಗೆ ಬಂತು. ಅವರನ್ನು ಒಂದು ವರ್ಗಕ್ಕೆ ಸೇರಿಸಿ ಬಿಡ್ತಾರೆ. ಹೌದು, ಅವರಿಗೆ ಒಂದು ಕಮ್ಯುನಲ್ ಆ್ಯಂಗಲ್ ತೋರಿಸಿ ಅವರನ್ನು ಬೇರೆ ಮಾಡುವಂಥ ಪ್ರಯತ್ನ. ಈ ನಿಟ್ಟಿನಲ್ಲಿ ಶಿಕ್ಷಕರಿಗೆ ಏನಿದ್ರು ಸಹ ಪುಸ್ತಕದಲ್ಲಿ ಏನಿದೆ, ಪುಸ್ತಕದ ಬದನೆಕಾಯಿ ಮಾತ್ರ, ಏನು ಸಿಲೆಬಸ್ಸಲ್ಲಿದೆ ಅದನ್ನು ಮಾತ್ರ ಹೇಳಿಕೊಡಿ. ಅದು ನಿಮ್ಮದೇನಿದ್ದರೂ ಸಹ ಪುಸ್ತಕದಲ್ಲಿರುವಂಥ ಜ್ಞಾನವನ್ನು ಅವರಿಗೆ ದಾಟಿಸಿ ಅವರನ್ನು ನೀವು ಆ ವಿಷಯದಲ್ಲಿ ಪರಿಪೂರ್ಣತೆಯನ್ನು ತರಿಸಬೇಕು. ಸಂಸ್ಕಾರದ ವಿಷಯ ಬಿಡಿ, ಬರೀ ಶಿಕ್ಷಣ, ಗುರುಕುಲದಲ್ಲಿರುವಂಥ ಶಿಕ್ಷಣ ಸಂಸ್ಕಾರ ಈಗ ಏನಾಯಿತು, ಬರೀ ಶಿಕ್ಷಣಕ್ಕೆ ಬಂದು ನಿಲ್ತು. ಸಂಸ್ಕಾರ ಇಲ್ಲ, ಶಿಕ್ಷಣ ಅಂದರೆ ಪುಸ್ತಕದಲ್ಲಿ ಇರುವುದನ್ನು ಮಾತ್ರ ಹೇಳ್ಕೊಡಿ, ಅದನ್ನು ಬಿಟ್ಟು ಬೇರೆ ಯಾವುದು ಹೇಳಬೇಡಿ. ಯಾವುದಾದ್ರೂ ಒಬ್ಬ ಒಂದು ಕತೆ ಹೇಳಿದರೆ ಅದು ನಿಮ್ಮ ಸಿಲೆಬಸ್ನಲ್ಲಿಲ್ಲ, ಮತ್ತೆ ಯಾಕೆ ನೀವು ಹೇಳ್ತೀರಾ ಅಂಥ ಪರಿಸ್ಥಿತಿಗೆ ಬಂತು. ಅದು ಕಳೆದು ನಂತರದ ಸಮಯಗಳಲ್ಲಿ ಈಗ ಶಾಲೆಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈಗ ಮಕ್ಕಳಿಗೆಲ್ಲವಾದಂತಹ ಸಂಪೂರ್ಣವಾದ ಜ್ಞಾನ ಈಗ ಎಲ್ಲ ಕಡೆಯೂ ಸಿಗ್ತದೆ. ಗೂಗಲ್ ಹಾಕಿದರೆ ಎಲ್ಲ ವಿದ್ಯಾರ್ಥಿಗಳ ಕೈಯಲ್ಲಿ ಮೊಬೈಲ್ ಇದೆ. ಯಾವುದೋ ಒಂದು ವಿಷಯ ಹೇಳಿದ ಕೂಡ 2 ನಿಮಿಷದಲ್ಲಿ ಮಕ್ಕಳು ಆನ್ಸರ್ ಮಾಡ್ತಾರೆ. ಗೂಗಲ್ ಸರ್ಚ್ ಹಾಕಿಬಿಟ್ಟು ಯಾವುದೇ ಕ್ವಶನ್ ಕೇಳಿದರೆ ಆನ್ಸರ್ ಮಾಡುವಂಥ ಪರಿಸ್ಥಿತಿ. ಶಿಕ್ಷಕರಿಗಿಂತ ಜಾಸ್ತಿ ನಾಲೆಜ್ ಮಕ್ಕಳಿಗಿದೆ.
ಸೊ ಇಲ್ಲಿ ಶಿಕ್ಷಕ ಅಂತ ಪ್ರಶ್ನೆಯೇ ಬರೋದಿಲ್ಲ. ಇಲ್ಲಿ ಶಿಕ್ಷಕರು ಸಹ ಮಕ್ಕಳಿಂದ ಕಲಿಯುವಂಥ ವ್ಯವಸ್ಥೆಗೆ ನಾವು ಬಂದು ನಿಂತಿದ್ದೇವೆ. ಶಿಕ್ಷಕರು ಅಂದರೆ ವಿದ್ಯಾರ್ಥಿಗಳು ಅವನ ಪಾಡಿಗೆ ಅವನು ಓದ್ಕೊಳ್ತಾನೆ, ಅವನ ಪಾಡಿಗೆ ಅವನು ಕಲಿತಾನೆ, ನೀವೇನಿದ್ರು ಸಹ ಅವನ ಕಲಿಕೆಗೆ ಪೂರಕವಾದ ವಾತಾವರಣವನ್ನು ಕಲ್ಪಿಸುವುದು. ಫೆಸಿಲಿಟೇಟರ್ ಅಂದರೆ ಸುಗಮಕಾರರು. ಮಕ್ಕಳನ್ನು ನೀವು ಒಂದು ರೂಮಲ್ಲಿ ಕೂರಿಸಿಬಿಟ್ಟು ಇಂತಿಂಥ ವಿಷಯಗಳನ್ನು ನೀವು ಓದಬೇಕು, ಸಿಲೆಬಸ್ಸಲ್ಲಿದೆ ಮಕ್ಕಳೇ ಇದನ್ನು ಓದಿ ಅಂತೇಳಿ, ಅವನು ಅವನ ಪಾಡಿಗೆ ಓದ್ತಾನೆ, ಎಕ್ಸಾಮ್ ಬರೀತಾನೆ. ಅವನಿಗೆ ಕಷ್ಟ ಆದರೆ ಅದರಲ್ಲಿ ಯಾರಾದರೂ ಕಷ್ಟ ಇದೆ ಅಂತೇಳಿ ಅವ್ರನ್ನ ಐಡೆಂಟಿಫೈ ಮಾಡಿ ಅಂಥವರಿಗೆ ವಿಶೇಷವಾದ ಪ್ರೋತ್ಸಾಹವನ್ನು ನೀಡಬೇಕು ಅಂಥೇಳಿ ಶಿಕ್ಷಕರನ್ನು ನಾವು ಒಂದು ರೀತಿಯ ಶಿಕ್ಷಣ ವ್ಯವಸ್ಥೆಯಿಂದ ಹೊರಗಿಟ್ಟು ಅವರನ್ನು ಒಂದು ರೀತಿಯ ಸುಗಮಕಾರರು ಅಂತ ಹೇಳೋ ಒಂದು ಪೊಸಿಷನಿಗೆ ನಿಲ್ಲಿಸಿದ್ದೇವೆ. ಈ ರೀತಿ ಮಾಡೋದರಿಂದ ಶಿಕ್ಷಕರ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ನಾವು ಕಸಿದುಕೊಂಡಂತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಶಿಕ್ಷಕರಿಗೆ ಏನೇನು ಕಲಿಸಬೇಕು, ಏನೇನು ಮಾಡಬೇಕು ಅನ್ನೋದನ್ನು ನಾವು ಹೇಳುವುದರ ಬದಲು ಶಿಕ್ಷಕರಿಗೆ ಶಿಕ್ಷಣದ ಜೊತೆಗೆ, ಪುಸ್ತಕದ ಬದನೆಕಾಯಿಯ ಜೊತೆಗೆ ಜೀವನ ಶಿಕ್ಷಣವನ್ನು ಹೇಳಿಕೊಡುವಂಥ ಒಂದು ನಾವು ಸ್ವಾತಂತ್ರ್ಯವನ್ನು ನೀಡಬೇಕು. ಕನಿಷ್ಠ ಸ್ವಾತಂತ್ರ್ಯ ಅದು ಅವರಿಗೆ. ಹೌದು, ಬರೀ ಪುಸ್ತಕದಿಂದ ಒಬ್ಬ 100ಕ್ಕೆ. ಮತ್ತು ಇನ್ನೊಂದು ನಮ್ಮದು ಈಗ ನಮ್ಮ ಶಿಕ್ಷಣ ಅಂದರೆ ಈಗ ಏನಾಗಿದೆ ಅಂದರೆ ಅದು ಮಾರ್ಕ್ಸ್ ಆಧಾರಿತ ಶಿಕ್ಷಣ, ರಿಸಲ್ಟ್ ಓರಿಯೆಂಟೆಡ್ ಶಿಕ್ಷಣ. ಅಂದರೆ ಒಂದು ಶಾಲೆಯಲ್ಲಿ 100ಕ್ಕೆ 100% ರಿಸಲ್ಟ್ ಬರಬೇಕು. ಅಕಾಡೆಮಿಕ್ ಇಯರ್, ಶೈಕ್ಷಣಿಕ ವರ್ಷ ಶುರುವಾಗುವಾಗಲೇ ಹೇಳಿರ್ತಾರೆ, ಈ ವರ್ಷ ಕಳೆದ 2 ವರ್ಷ 100% ರಿಸಲ್ಟ್ ಬಂದಿದೆ, ಈ ವರ್ಷವೂ 100% ಬರಬೇಕು. ಮೇಲೆ ಪೇಪರ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕೋದು, ನಮ್ಮ ಶಾಲೆಗೆ ಕಳೆದ 3 ವರ್ಷಗಳಿಂದ 100% ರಿಸಲ್ಟ್ ಬಂದಿದೆ. ಆಡಳಿತ ಸಮಿತಿಯ ಒತ್ತಡ ಅದು, ಶಿಕ್ಷಕರ ಮೇಲೆ ಇರುವಂತಹ ಒತ್ತಡ, ಜಾಸ್ತಿ ಮಕ್ಕಳು ನಮ್ಮ ಶಾಲೆಗೆ ಸೇರಲಿ ಅಂತೇಳಿ. ಈ ರೀತಿ ರಿಸಲ್ಟ್ ಓರಿಯೆಂಟೆಡ್ ಶಿಕ್ಷಣ ಯಾವಾಗ ಬಂತು ಆವಾಗ ಸಂಪೂರ್ಣವಾಗಿ ಶಿಕ್ಷಣದ ವ್ಯವಸ್ಥೆ ಹಾಳಾಗಿ ಹೋಯಿತು. ಶಿಕ್ಷಣದ ಜೊತೆಗೆ ಸಂಸ್ಕಾರನೂ ಹೋಯಿತು. ಇಲ್ಲಿ ಬರೀ ರಿಸಲ್ಟ್ ಓರಿಯೆಂಟೆಡ್ ನಾವೇನಾಗಿದ್ದೇವೆ ಅಂದರೆ, ಈಗ ಶಾಲೆಗಳು ಅಂದರೆ ಫ್ಯಾಕ್ಟ್ರಿಗಳು. 99 ಮಾರ್ಕ್ ಪಡೆಯುವಂಥ, 100ಕ್ಕೆ 100% ರಿಸಲ್ಟ್ ಪಡೆಯುವಂಥ ಎಲ್ಲ ಮಕ್ಕಳುಗಳನ್ನು ನಾವು ಪ್ರೊಡ್ಯೂಸ್ ಮಾಡಿ ಕಾರ್ಖಾನೆಗಳ ಥರ ಅವರನ್ನು ಸಮಾಜಕ್ಕೆ ಬಿಡುವಂಥ ವ್ಯವಸ್ಥೆಗೆ ನಾವು ಬಂದು ನಿಂತಿದ್ದೇವೆ. ಹೀಗಿರುವಾಗ ಒಂದು ಸುಂದರವಾದಂಥ ನಮ್ಮ ಸರ್ವೇಪಳ್ಳಿ ರಾಧಾಕೃಷ್ಣನ್, ಡಾಕ್ಟರ್ ರಾಧಾಕೃಷ್ಣನ್ ಕನಸು ಕಂಡಂತಹ ಈ ಒಂದು ಶಿಕ್ಷಣ ವ್ಯವಸ್ಥೆ ಎಲ್ಲಿ ನಮಗೆ ಸಿಗ್ತದೆ? ಅಂತಹ ಮಕ್ಕಳು, ಪ್ರಜ್ಞಾವಂತ ಶಿಕ್ಷಕರು ಯಾವ ರೀತಿ ಇರಬೇಕು, ರೋಲ್ ಮಾಡೆಲ್ ಆಗಿ ಇರಬೇಕು ಅಂತ ಹೇಳಿ ರಾಧಾಕೃಷ್ಣನ್ ಅವರು ಹೇಳಿದರು. ಶಿಕ್ಷಕರು ಅಂದರೆ ಸಂಭಾವಿತರು, ಮಕ್ಕಳನ್ನು ಸಂಭಾವಿತರಾಗಿ ಇರಬೇಕು, ಅವರು ಒಂದು ಸಮಾಜದ ಒಂದು ಒಳ್ಳೆಯ ಪ್ರಜೆಗಳು ಆಗಬೇಕು ಅಂತ ಹೇಳುವ ಅವರ ಕನಸಿತ್ತು. ಈಗ ಏನಾಗಿದೆ ಅಂದರೆ, ನಾವು ರಿಸಲ್ಟ್ ಓರಿಯೆಂಟೆಡ್ ಶಿಕ್ಷಣದಿಂದಾಗಿ ನಾವು ಎಲ್ಲ ರ್ಯಾಂಕ್ ಸ್ಟೂಡೆಂಟ್ಗಳನ್ನು ಸಮಾಜಕ್ಕೆ ಕೊಡ್ತಾ ಇದ್ದೇವೆ. ವಿದ್ಯೆಯಿಂದ ವಿನಯ ಬರ್ತದೆ, ವಿನಯದಿಂದ ಅರ್ಹತೆ ಬರ್ತದೆ, ಅರ್ಹತೆಯಿಂದ ಹಣ ಬರ್ತದೆ, ಧನ ಬರ್ತದೆ, ಧನದಿಂದ ಧರ್ಮ ಉಳಿತದೆ. ಇದು ನಮ್ಮ ಹಿರಿಯರು ಹೇಳಿದಂಥ ಮಾತು. ಈಗ ವಿದ್ಯೆ ಎಲ್ಲರಿಗೂ ಬರ್ತದೆ, ಆದರೆ ವಿನಯ ಅನ್ನೋದು ಯಾವ ಮಕ್ಕಳಲ್ಲೂ ಇಲ್ಲ. ಅದು ಬಹಳ ದೌರ್ಭಾಗ್ಯದ ಸಂಗತಿ. ಇವತ್ತಿನ ದಿವಸ ನಾವು ಈ ಸರ್ವೇಪಳ್ಳಿ ರಾಧಾಕೃಷ್ಣನ್ ಅವರ ಜನ್ಮ ದಿವಸ ನಾವು ನಮ್ಮನ್ನು ಪುನರಾಮರ್ಶಿಸಿಕೊಳ್ಬೇಕು. ಯಾವ ರೀತಿಯ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವಿದ್ದೇವೆ, ನಾವು ಈ ರೀತಿಯ ಕೊಡುವ ಶಿಕ್ಷಣದಿಂದ ನಮ್ಮ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಎಂಬುದನ್ನು, ನಮ್ಮ ತಪ್ಪು ಒಪ್ಪುಗಳನ್ನು ಪರಿಶೀಲಿಸಿಕೊಂಡು ಪುನರಾಮರ್ಶನೆ ಮಾಡಿಕೊಂಡು ಶಿಕ್ಷಣದ ವ್ಯವಸ್ಥೆಯನ್ನು ನಾವು ಸರಿಪಡಿಸಿದರೆ ಬಹುಶಃ ಒಬ್ಬ ಪ್ರಜ್ಞಾವಂತ ವಿದ್ಯಾರ್ಥಿಗಳನ್ನು ನಾವು ಸಮಾಜಕ್ಕೆ ನೀಡಿ ಒಂದು ಸುಂದರವಾದ ರಾಮರಾಜ್ಯವನ್ನು ಕಟ್ಬೋದು. ಆ ನಿಟ್ಟಿನಲ್ಲಿ ನಾವು ಇವತ್ತು ಹೆಚ್ಚು ಆಲೋಚನೆ ಮಾಡಬೇಕು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಿಮ್ಮ ಮಾತು ಕೇಳುವಾಗ ನನಗೆ ಒಬ್ಬರು ಶಿಕ್ಷಕರು ಹೇಳಿದಂತಹ ಮಾತುಗಳು ಈ ಸಂದರ್ಭದಲ್ಲಿ ಬಹಳ ಸಾಂದರ್ಭಿಕವಾಗಿ ನೆನಪಾಗ್ತದೆ. ಅದು ಹಿಂದೆ ಎಲ್ಲ ಅವರು ಇಂಪೋಸಿಷನ್ ಒಂದಷ್ಟು ಬರೆಸುವುದು ಎಲ್ಲ ಕಡ್ಡಾಯವಾಗಿ ಮಾಡಿಸ್ತಿದ್ರು. ಯಾಕೆಂತ ಹೇಳಿದರೆ ನಮ್ಮ ಕೈ ಬರಹ ಒಳ್ಳೆಯದಾಗಬೇಕು, ಹ್ಯಾಂಡ್ ರೈಟಿಂಗ್ ಒಳ್ಳೆಯದಾಗಬೇಕು, ಮತ್ತು ನಾವು ಬರೆದಷ್ಟು ಅದು ನಮ್ಮ ನೆನಪಿನ ಶಕ್ತಿಯಲ್ಲಿ ಹೆಚ್ಚು ಉಳಿಯುತ್ತದೆ ಎನ್ನುವ ಕಾರಣಕ್ಕಾಗಿ ಅಂತಹ ಬರಹಕ್ಕೆ ಉತ್ತೇಜನ ಕೊಡ್ತಾ ಇದ್ರು. ಈಗ ಎಲ್ಲ ಎಲ್ಲಿವರೆಗೆ ಅಂತ ಹೇಳಿದರೆ ನೋಟ್ಸ್ಗಳನ್ನು ಒಂದು ಜೆರಾಕ್ಸ್ ಕಾಪಿ ಕೊಟ್ಟು ಅದನ್ನೆಲ್ಲ ಮಕ್ಕಳಿಗೆ ಜೆರಾಕ್ಸ್ ಮಾಡುವಂತಹ ಪರಿಸ್ಥಿತಿಯವರೆಗೆ ಶಾಲೆಗಳಲ್ಲಿ ಬಂದು ಮುಟ್ಟಿದೆ. ಅಂದರೆ ಶಿಕ್ಷಕರಿಗೆ ಅಷ್ಟು ಒತ್ತಡ ಇದೆ. ಹೌದು, ಈಗೆಲ್ಲ ಸ್ಮಾರ್ಟ್ ಕ್ಲಾಸ್ ನಿಮಗೆ ಗೊತ್ತಿರ್ಬೋದು. ನಾವೆಲ್ಲ ಇರುವಾಗ, ಚಿಕ್ಕವದಿರುವಾಗ ನಮಗೆ ಕಾಪಿ ಪುಸ್ತಕ ದಿನಾ ಕಾಪಿ ಬರೀಬೇಕಿತ್ತು. ಇಂತಿಷ್ಟು ಎಲ್ಲ ವಿಷಯಗಳಲ್ಲಿ ಕಾಪಿ ಬರೆಯೋ ಉದ್ದೇಶ ಏನು? ಮಕ್ಕಳ, ತಾವು ಈಗ ತಾನೇ ಹೇಳಿದ್ರಿ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಬೇಕು, ಒಳ್ಳೆಯದಾಗಬೇಕು, ಮತ್ತೆ ಬರೆದದ್ದು ನೆನಪಿನಲ್ಲಿ. ಹೌದು, ಒಂದು ಸಲ ಬರೆದ್ರೆ 10 ಸಲ ಓದಿದಷ್ಟು ಅಂತೇಳಿ ನಮ್ಮ ಶಾಲೆಯ ಶಿಕ್ಷಕರು ಹೇಳಿದ್ದು ನನಗಿನ್ನೂ ನೆನಪಿದೆ. ನೀವು ಒಮ್ಮೆ ಮನನ ಮಾಡಿಕೊಂಡು ಬರೆದ್ರೆ ಅದು 10 ಸಲ ಓದಿದಷ್ಟು ನಿಮ್ಮ ಮನಸ್ಸಿನ ಒಳಗೆ ಪುಸ್ತಕದಲ್ಲಿ ಬರೆದದ್ದು ಮಸ್ತಕದಲ್ಲಿ ರೆಕಾರ್ಡ್ ಆಗ್ತದೆ ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ರು. ಅದು ಆ ರೀತಿ ಬ್ಲ್ಯಾಕ್ ಬೋರ್ಡ್ ಟೀಚಿಂಗ್ ಇತ್ತು. ಚಾಕ್ ಪೀಸಲ್ಲಿ ಬರಿತಾ ಇದ್ರು, ಅದನ್ನು ಓದ್ತಾ ಇದ್ವಿ, ಹೇಳ್ತಾ ಇದ್ರು. ಈಗ ಏನಾಗಿದೆ, ಸ್ಮಾರ್ಟ್ ಕ್ಲಾಸ್. ಎಲ್ಲ ಶಾಲೆಗಳಲ್ಲೂ ಅಡ್ವರ್ಟೈಸ್ಮೆಂಟಲ್ಲಿ ನಮ್ಮಲ್ಲಿ ವಿ ಹ್ಯಾವ್ ಸ್ಮಾರ್ಟ್ ಕ್ಲಾಸ್. ಸ್ಮಾರ್ಟ್ ಕ್ಲಾಸ್ ಅಂದರೆ LCD ಪ್ರೊಜೆಕ್ಟರ್ ಇರುತ್ತೆ,
ಯಾರೋ ಒಬ್ಬರು ಪ್ರಿಪೇರ್ ಮಾಡಿರ್ತಾರೆ, ಅದನ್ನು ಮೇಷ್ಟ್ರು ಬಂದು ಕೂತಿರ್ತಾರೆ ಕ್ಲಾಸಲ್ಲಿ, ಅದು ಪ್ರೊಜೆಕ್ಟ್ ಆಗ್ತಾ ಇರ್ತದೆ, ಅದು ಒಂದರಾದ ನಂತರ ಒಂದೊಂದು ಸ್ಲೈಡ್ ಬರ್ತಾ ಇರ್ತದೆ. ಯಾವ ಟಾಪಿಕ್ ಅಂತ ಮೊದಲೇ, ಈಗ ಏನಾಗಿದೆ ಅಂದರೆ ಈ ಟಾಪಿಕ್ ಮೊದಲಿನ ದಿವಸನೇ ಹೇಳ್ತಾರೆ ನಾಳೆ ಇದೇ ಕ್ಲಾಸ್ ಅಂತ, ಮಕ್ಕಳೆಲ್ಲ ಓದ್ಕೊಂಡು ಬರಬೇಕು, ಮಕ್ಕಳೇ ಅದನ್ನು ನೋಡಿಬಿಟ್ಟು ಅದು ಸರಿಯೋ ತಪ್ಪು ಅಂತ ಹೇಳ್ತಾರೆ, ಶಿಕ್ಷಕರು ಅದರಿಂದ ಕಲಿಯೋದು. ಇಲ್ಲಿ ಮಕ್ಕಳು ಶಿಕ್ಷಕರಿಗೆ ಪಾಠ ಮಾಡುವಂಥ ವ್ಯವಸ್ಥೆ ಸ್ಮಾರ್ಟ್ ಕ್ಲಾಸ್ ಅಂದರೆ ಆ ರೀತಿಯ ಒಂದು ವ್ಯವಸ್ಥೆಗೆ ಬಂದು ನಿಂತಿದ್ದೇವೆ. ಮತ್ತು ಏನಾಗ್ತದೆ ಅಂತ ಹೇಳಿದರೆ ಕ್ಲಾಸಿಗೆ ಪ್ರಿಪೇರ್ ಆಗೋ, ಕ್ಲಾಸ್ ಆದ ನಂತರ ಈಗ ಹೊಸ ಸಿಸ್ಟಮ್ ಈಗ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಬಂದಿದೆ. ಕ್ಲಾಸ್ ಆದಮೇಲೆ ಒಂದು ಇವ್ಯಾಲ್ಯೂಯೇಷನ್ ಫಾರ್ಮ್ ಅಂತ ಇರುತ್ತೆ, ಅದರಲ್ಲಿ ಮಕ್ಕಳು ಬರೀತಾರೆ ವೆದರ್ ಟೀಚರ್ ಹ್ಯಾಸ್ ರೆಡ್ ಆ್ಯಂಡ್ ಕಮ್, ಅಂದರೆ ನಿಮಗೆ ಪಾಠ ಮಾಡಲಿಕ್ಕೆ ಶಿಕ್ಷಕರಿಗೆ ಯೋಗ್ಯತೆ ಇದೆಯಾ, ಅದಕ್ಕೆ ಪೂರಕವಾದಂಥ ಅವರು ಓದ್ಕೊಂಡು ಬಂದಿದ್ದಾರಾ, ತಯಾರಾಗಿ ಬಂದಿದ್ದಾರಾ, ಎಲ್ಲ ವಿಚಾರಗಳನ್ನು ಸರಿಯಾಗಿ ಹೇಳಿದ್ದಾರಾ, ಪಾಠ ಮಾಡುವಾಗ ಮಾಸ್ಟ್ರು ನಿಮ್ಮ ಮುಖಕ್ಕೆ ಮುಖವಿಟ್ಟು ನೋಡ್ತಾ ಇದ್ರಾ, ಹೀಗೆ ಒಂದು 10-15 ಕ್ವಶನ್ಗಳು ಮಾಸ್ಟರ್ ಬಗ್ಗೆ ಮಕ್ಕಳು ರಿಸಲ್ಟ್ ಕೊಡುವಂಥದ್ದು. ಅಂದರೆ ಮಾಸ್ಟ್ರು ಸರಿಯಾಗಿ ಪಾಠ ಮಾಡಿದ್ದಾರಾ, ಅವರು ಪ್ರಿಪೇರ್ ಆಗಿ ಬಂದಿದ್ದಾರಾ, ನಿಮ್ಮ ಎಲ್ಲ ಸಂಶಯಗಳನ್ನು ದೂರ ಮಾಡಿದ್ದಾರಾ ಅಂತೇಳಿ. ಇದು ಇವತ್ತಿನ ಶಿಕ್ಷಣ ವ್ಯವಸ್ಥೆ. ನಾವಿರುವಾಗ ಹೇಗಿತ್ತು, ನಾವು ಚಿಕ್ಕವರಾಗಿರುವಾಗ ಮಕ್ಕಳು ಓದ್ಕೊಂಡು ಬರಬೇಕಿತ್ತು. ಮಕ್ಕಳ ಏನೇ ಕ್ವಶನ್ಗಳಿಗೆ ಆಬ್ವಿಯಸ್ಲಿ ಟೀಚರ್ಗಳು ಓದ್ಕೊಂಡು ಬರ್ತಾಯಿದ್ರು. ಈಗ ಮಕ್ಕಳು ಓದ್ಕೊಂಡು ಬರೋ ಪ್ರಶ್ನೆ ಇಲ್ಲ, ಮೇಸ್ಟ್ರುಗಳು ಓದ್ಕೊಂಡು ಬರಬೇಕು, ಮಕ್ಕಳ ಡೌಟ್ಗಳನ್ನು ಕ್ಲಿಯರ್ ಮಾಡುವಂಥದ್ದು. ಈ ಹಂತಕ್ಕೆ ನಾವು ಬಂದು ನಿಂತಿದ್ದೇವೆ. ಇದು ಬಹಳ ದೌರ್ಭಾಗ್ಯಕರ ವಿಚಾರ. ಸ್ಮಾರ್ಟ್ ಕ್ಲಾಸ್ ಇರಬೇಕು, ಇಲ್ಲ ಅಂತ ನಾನು ಹೇಳೋದಿಲ್ಲ, ಅದರ ಜೊತೆಗೆ ಚಾಕ್ ಬೋರ್ಡ್ ಕ್ಲಾಸ್ ಸಹ ಇರಬೇಕು. ಕಾಪಿ ಬರೆಯುವಂಥದ್ದು ಬೇಕು ಅಂತ ನಾನು ಹೇಳಲ್ಲ, ಬಟ್ ಮಕ್ಕಳಿಗೆ ಈಗ ಬರೆಯುವ ಅಭ್ಯಾಸ ಕನಿಷ್ಠವಾದರೂ ಬೇಕು. ಇದು ಸ್ಮಾರ್ಟ್ ಕ್ಲಾಸಲ್ಲಿ ಏನು ಮಾಡ್ತಾರೆ ಅಂದರೆ, ನೀವು LCD ಪ್ರೊಜೆಕ್ಟ್ ಮಾಡಿ ಲಾಸ್ಟಿಗೆ ಒಂದು ಕ್ಲಾಸಿಗೆ 20 ಸ್ಲೈಡ್ ಒಂದು CD ಮಾಡಿ ಎಲ್ರಿಗೂ ಹಂಚ್ತಾರೆ. ಪೆನ್ ಡ್ರೈವ್ನಲ್ಲಿ ತಂದು ಮಕ್ಕಳೇ ಇದನ್ನು ಪೆನ್ ಡ್ರೈವಲ್ಲಿ ಹಾಕ್ಕೊಂಡು ಮನೆಯಲ್ಲಿ ಹೋಗಿ ಓದಿ ಅಂತ ಹೇಳಿ. ಈ ರೀತಿಯ ವ್ಯವಸ್ಥೆಯಿಂದ ಏನಾಗ್ತದೆ ಅಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಸೊರಗ್ತಾ ಇದೆ, ಶಿಕ್ಷಕ ಎಲ್ಲಿ ಸೋಲ್ತಾ ಇದ್ದಾನೋ ಅಂತ ಭಾವನೆ ನಮ್ಮಲ್ಲಿ ಮೂಡಿ ಬರ್ತಾ ಇದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಶಿಕ್ಷಕರ ದಿನಾಚರಣೆ, ಈ ದಿನಾಚರಣೆಯ ಮಹತ್ವ, ಈ ದಿನಾಚರಣೆಯ ಹಿನ್ನೆಲೆ ಮತ್ತು ಸಮಾಜದಲ್ಲಿ ಶಿಕ್ಷಕರ ಸ್ಥಾನಮಾನ, ಶಿಕ್ಷಕರಿರುವಂತಹ ಗೌರವ, ಇವತ್ತಿನ ದಿನಗಳಲ್ಲಿ ಶಿಕ್ಷಕರ ಆ ಒಂದು ವ್ಯವಸ್ಥೆಯಲ್ಲಿ ಹೇಗೆ ಶಿಕ್ಷಕರು ದುರ್ಬಲರಾಗ್ತಾ ಇದ್ದಾರೆ, ಈ ಮಾತುಕತೆಯನ್ನು ನಾವು ಮಾತಾಡ್ತಾ ಇದ್ದೇವೆ. ಮಾತುಕತೆ ಮತ್ತಷ್ಟು ಮುಂದುವರಿತದೆ. ಡಾಕ್ಟ್ರೆ, ಈಗ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೇಗೆ ಶಿಕ್ಷಣ ಪದ್ಧತಿಯಲ್ಲಿ ಶಿಕ್ಷಕರು ನಾವು ಒಂದೊಂದೇ ರೀತಿಯಲ್ಲಿ ಅವರು ಹಿಂದಿನೆಲ್ಲವನ್ನು ಬಿಟ್ಟು ಈಗ ಹೊಸ ಒಂದು ಪದ್ಧತಿಯಲ್ಲಿ ಅವರು ದುರ್ಬಲರಾಗುವಂತಹ ಸನ್ನಿವೇಶ. ಈ ದುರ್ಬಲರು ಅಂತ ಹೇಳುವಾಗ ಕೇವಲ ಶಿಕ್ಷಣ ಕ್ರಮ ಅಲ್ಲ, ಅವರ ಮೇಲೆ ಬೇರೆಗಳು ಒತ್ತಡ ಇವೆ. ಇದೆಲ್ಲ ಯಾವ ರೀತಿಯಲ್ಲಿ ಅವರಿಗೆ ಹೊಣೆಗಾರಿಕೆ ಹೆಚ್ಚಾಗ್ತಾ ಇದೆ? ನೋಡಿ, ಇವತ್ತು ಶಿಕ್ಷಕರ ರೋಲು ಬಹಳಷ್ಟು ವೇಗವಾಗಿ ಚೇಂಜ್ ಆಗ್ತಾ ಇದೆ. ಬರೀ ಕ್ಲಾಸ್ ರೂಮ್ನಲ್ಲಿ ನಾವೆಲ್ಲ ಚಿಕ್ಕವರಾಗಿದ್ದಾಗ ನಮ್ಮ ಶಾಲೆಗೆ ಮೇಷ್ಟ್ರು ಬಂದರೆ ಏಕೋಪಾಧ್ಯಾಯ ಶಾಲೆ, ಒಂದೇ ಮೇಷ್ಟ್ರು ಇದ್ದರು. ಆವಾಗ ಅಲ್ಲಿ ಬಿಸಿ ಊಟ ಇರಲಿಲ್ಲ, ಮೇಷ್ಟ್ರಿಗೆ ತರಕಾರಿ ತರೋದು, ಊಟ ಮಾಡೋದು, ಅದು ಯಾವ ವ್ಯವಸ್ಥೆನೂ ಇರಲಿಲ್ಲ. ಎಲ್ಲವೂ ಪಾಠ ಮಾಡೋದರಲ್ಲೇ ಕೇಂದ್ರೀಕೃತವಾಗ್ತಾಯಿತ್ತು. ಈಗ ತಾವು ಹೇಳಿದ್ರಿ, ಶಿಕ್ಷಕರಿಗೆ ಶಿಕ್ಷಣ ನೀಡುವುದರ ಜೊತೆಗೆ ಹಲವಾರು ರೆಸ್ಪಾನ್ಸಿಬಿಲಿಟಿಗಳು ಬಂದಿದೆ. ಇದು ವ್ಯವಸ್ಥೆಯಲ್ಲಿ ಬದಲಾದಾಗೆ ಆಗಿದೆ. ಜನಗಣತಿ ಇರ್ಬೋದು, ಚುನಾವಣಾ ಕರ್ತವ್ಯ ಇರ್ಬೋದು, ಅಥವಾ ಏನಾದರೂ ಶಾಲೆಯಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಬೇಕು, ಅಥವಾ ಯಾವುದಾದ್ರೂ ಜಾಥಾ ಬಂದರೆ ಅದಕ್ಕೆ ಮಕ್ಕಳನ್ನು ಕಳಿಸುವಂಥದ್ದು, ಮತ್ತು ಇನ್ಯಾವುದೇ ಹಬ್ಬ ಹರಿದಿನಗಳು ಬೇಕಷ್ಟು, ಜಯಂತಿಗಳು ಬೇಕಾದಷ್ಟಿದೆ ನಮ್ಮ ದೇಶದಲ್ಲಿ. ಎಲ್ಲ ಜಾತಿಗೂ ಎಲ್ಲ ಧರ್ಮಕ್ಕೂ ಸೇರಿಕೊಂಡು ಒಂದು ಜಯಂತಿ, ರಾಮನವಮಿ, ಟಿಪ್ಪು ಜಯಂತಿ, ಅದು ಇದು, ಮತ್ತು 25 ಜಯಂತಿಗಳು ನಮ್ಮ ಹತ್ರ ಇದೆ. ಪ್ರತಿಯೊಂದಕ್ಕೂ ನಾವು ಶಾಲೆಯಲ್ಲಿ ಆಚರಣೆ ಮಾಡಲೇಬೇಕು. ಮಾಡಬೇಕಾದ್ರೆ ಮಕ್ಕಳನ್ನು ಸೇರಿಸಿಕೊಂಡು ಟೀಚರ್ಗಳು ಜಯಂತಿಗಳನ್ನು ಆಚರಿಸುವಂಥದ್ದು. ಇದು ಏನಾಗ್ತದೆ ಅಂದರೆ, ಶಿಕ್ಷಕರನ್ನು ನೀವು ಕ್ಲಾಸ್ ರೂಮಿನಿಂದ ಹೊರಗಿಟ್ಟಾಗೆ ಆಗ್ತದೆ. ಶಿಕ್ಷಕರಿಗೆ ಕ್ಲಾಸ್ ರೂಮಿನ ಒಳಗೆ ಇರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದರೆ, ಶಿಕ್ಷಕರು ಇದನ್ನು ಮಾಡಬಾರ್ದು ಅಂತ ನಾನು ಹೇಳೋದಲ್ಲ, ಅವರಿಗೆ ಶಿಕ್ಷಣ ಪಾಠ ಮಾಡಲಿಕ್ಕೆ ಒಂದು ಪೂರಕವಾದ ವ್ಯವಸ್ಥೆಯನ್ನು ನೀಡಿದರೆ, ಮತ್ತು ಸಿಲೆಬಸ್ಗಳನ್ನು ವೇರಿಯೇಷನ್ ಮಾಡುವಂಥದ್ದು. ನೀವು ಶಿಕ್ಷಕರಿಂದ ಯಾವ ರೀತಿಯ ಬದ್ಧತೆಯನ್ನು ನೀವು ಬಯಸ್ತೀರ ಅಂದರೆ, 50 ವರ್ಷಗಳ ಹಿಂದೆ ಏನು ಶಿಕ್ಷಣದಲ್ಲಿ ಏನು ಬದ್ಧತೆ, ಏನು ಪ್ರಾಮಾಣಿಕತೆ ಶಿಕ್ಷಕರಲ್ಲಿ ಇತ್ತು, ಏನು ರಿಸಲ್ಟ್ ಕೊಡಲಿಕ್ಕೆ ಇತ್ತು, ಅದನ್ನು ನೀವು ಬಯಸ್ತೀರ. ಬಟ್ ಅದರ ಜೊತೆಗೆ ನೀವು ಅವತ್ತು 10 ಇದ್ದಂಥ ಪುಸ್ತಕ ಇವತ್ತು 30ಕ್ಕೆ ಏರಿದೆ. ಪುಸ್ತಕ ಸಿಲೆಬಸ್ ಜಾಸ್ತಿ ಆಗ್ತಾನೇ ಇದೆ. ಅದೇ 365ರಲ್ಲಿ 220, 230 ವರ್ಕಿಂಗ್ ಡೇಸ್ ಸಿಗುವಂಥದ್ದು, ಅದಕ್ಕಿಂತ ಜಾಸ್ತಿ ಸಿಗೋದಿಲ್ಲ. ನಮ್ಮ ರಜೆಗಳು ಅದು ಇದೆಲ್ಲ ಹೋಗಿ 240 ಇರಬೇಕು ಸರ್ಕಾರಿ ಕೋಟದಲ್ಲಿ. ಇಷ್ಟು ರಜೆಗಳನ್ನು ತೆಗೆದು ಇಷ್ಟು ವರ್ಕಿಂಗ್ ಡೇಸ್ನಲ್ಲಿ ಎಲ್ಲ ಸಿಲೆಬಸ್ಗಳನ್ನು ಮಾಡಿ ಮುಗಿಸಿ, ಇದರ ಜೊತೆಗೆ ಬೇರೆ ಬೇರೆ ಇತರ ರೋಲ್ಗಳನ್ನು ಶಿಕ್ಷಕರಿಗೆ ನೀಡಿದಾಗ ಖಂಡಿತವಾಗಿ ಸಹ ಶಿಕ್ಷಕರಿಗೆ ಆ ಒಂದು ಅವರ ಕೆಲಸಕ್ಕೆ ನ್ಯಾಯ ಒದಗಿಸಲಿಕ್ಕೆ ಕಷ್ಟ ಆಗ್ಬೋದು. ಈ ರೀತಿಯ ದ್ವಂದ್ವದಲ್ಲಿ ನಮ್ಮ ಶಿಕ್ಷಕರು ಇದ್ದಾರೆ. ಇದರ ಜೊತೆಗೆ ಏನಾಗ್ತದೆ ಅಂತ ಹೇಳಿದರೆ, ಶಿಕ್ಷಕರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನಾವು ಕೊಡೋದಿಲ್ಲ.
ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೇನೆ. ಮೊನ್ನೆ ತಾನೇ ಒಬ್ಬರು ಶಿಕ್ಷಕರು ಸಿಕ್ಕಿದ್ರು, ಬಹಳ ಫೇಮಸ್ ಅಂಕಣಕಾರರು. ಅವರೊಂದು ದಿನಪತ್ರಿಕೆಯಲ್ಲಿ ಒಂದು ಅಂಕಣ ಬರೆದಿದ್ದರು. ಅದನ್ನು ಓದ್ತಾ ಇರುವಾಗ ಅವರು ಒಂದು ಮಾತು ಅದರಲ್ಲಿ ಒಂದು ಮೆನ್ಷನ್ ಮಾಡಿದರು. ಶಾಲೆಯಲ್ಲಿ ಮಕ್ಕಳು, ಒಂದು ಹುಡುಗ ಒಂದು ಹುಡುಗಿಯ ಮೇಲೆ ಒಂದು ರೀತಿಯ ಕೆಟ್ಟದಾಗಿ ನಡ್ಕೊಂಡ. ಸೊ ಅದೇನಾಯಿತು, ಈ ಶಿಕ್ಷಕರು ಆ ಹುಡುಗನ ಮೇಲೆ ಅವನ ಮೇಲೆ ಜೋರಾಗಿ ದರ್ಪ ಮಾಡಲಿಕ್ಕೂ ಶಿಕ್ಷಕರಿಗೆ ಭಯ. ಯಾಕೆಂದರೆ ಅಲ್ಲಿ ಏನಾಗ್ತದೆ, ಅಲ್ಲಿ ಧರ್ಮದ ಗೊಂದಲ. ಅವನೊಂದು ಕೋಮಿನವನು, ಅವಳು ಇನ್ನೊಂದು ಕೋಮಿನವನು. ಅಲ್ಲಿ ಬೇಲೆ ಏನಾಗ್ತದೆ ಅಂದರೆ, ಅವನ ಮೇಲೆ ಕೇಸ್ ಹಾಕಿದರೆ, ಹುಡುಗನ ಮೇಲೆ ಕೇಸ್ ಮಾಡಿದರೆ, ಆ ರೀತಿ ಮಾಡಿದರೆ, ಅವನು ಮಾಡಿದ್ದು ತಪ್ಪು ಅಂತ ಹೇಳಿದರೆ ನಾಳೆ ಶಿಕ್ಷಕರ ಮೇಲೂ ಸಹ ಒಂದು ತೊಂದರೆ ಆಗ್ತದೆ, ಅವರನ್ನು ನೋಟೆಡ್ ಆಗ್ತಾರೆ. ಸೊ ಶಿಕ್ಷಕರು ಏನು ಮಾಡ್ತಾರೆ, ಇದರ ಉಸಾಬಾರಿ ಏನಕ್ಕೆ ಅಂತ ಅವನನ್ನು ಹಾಗೆಯೇ ಬಿಡ್ತಾನೆ. ಈ ಹುಡುಗ ನನಗೇನು ಶಿಕ್ಷೆ ಆಗಲಿಲ್ಲ, ಚಿಕ್ಕವನು, ಅವನನ್ನು ತಪ್ಪು ಮಾಡಿದ್ದನ್ನು ತಿದ್ದಿ ತೀಡಿ ಅವನನ್ನು ಸರಿ ಮಾಡಿ ಒಂದು ಯೋಗ್ಯ ಪ್ರಜೆಯನ್ನಾಗಿ ಮಾಡೋದು ಶಿಕ್ಷಕರ ಕರ್ತವ್ಯ. ಇದ್ಯಾಕೆ ಇಲ್ಲದ ಉಸಾಬಾರಿ ನನಗೆ, ನಾನು ಪಾಠ ಮಾಡ್ತೇನೆ, ಇದು ಬೇಡ ಅಂತೇಳಿ ಅವನು ಬಿಡ್ತಾನೆ. ಅದೇ ಹುಡುಗ ಮತ್ತೆ ಮುಂದೆ ಸಮಾಜದಲ್ಲಿ ದೊಡ್ಡವನಾಗಿ ಅವನು ಒಂದು ಕ್ರಿಮಿನಲ್ ಆಗಿ ಬರ್ತಾನೆ. ಇದು ಹಿಂದಿನ ಕಾಲದಲ್ಲೆಲ್ಲ ಶಿಕ್ಷೆ ನೀಡುವ ಸ್ವಾತಂತ್ರ್ಯವನ್ನು ನಾವು ಶಿಕ್ಷಕರಿಗೆ ನೋಡಿದ್ವಿ. ಈಗ ಅದನ್ನು ನಾವು ಕಸಿದುಕೊಂಡಿದ್ವಿ. ಬರೀ ಶಿಕ್ಷಣ, ಸಂಸ್ಕಾರ ಇಲ್ಲ, ಶಿಕ್ಷೆ ಕೊಡುವಂಥ ಒಂದು ಸ್ವಾತಂತ್ರ್ಯ ನಮ್ಮ ಶಿಕ್ಷಕರಿಗೆ ಇಲ್ಲ. ಇದರಿಂದ ಏನಾಗಿದೆ, ಶಿಕ್ಷಣ ಸೊರಗಿದೆ, ಶಿಕ್ಷಕ ದುರ್ಬಲನಾಗ್ತಾ ಇದ್ದಾನೆ. ಸಮಾಜಕ್ಕೆ ಏನು ಸರ್ವಪಳ್ಳಿ ರಾಧಾಕೃಷ್ಣನ್ ಕಂಡಂಥ ಒಂದು ಪ್ರಜ್ಞಾವಂತ ವಿದ್ಯಾರ್ಥಿಗಳು ಬಂದು ಸೇರಲಿ, ಪ್ರಜೆಗಳು ಬರಲಿ ಅಂತ ಹೇಳೋದು ಆಗ್ತಾ ಇಲ್ಲ. ಇದಕ್ಕೆ ಪೂರಕವಾದಂಥ ವ್ಯವಸ್ಥೆ ನಾವು ಮಾಡಲಿಲ್ಲ ಅಂತೇಳಿ ಆದರೆ ನಮ್ಮ ಶಿಕ್ಷಣದ ಅರ್ಥ ಉಳಿಯುವುದಿಲ್ಲ. ವಿದ್ಯಾರ್ಥಿಗಳಿಗೇನೋ ಡಿಗ್ರಿಗಳು ಸಿಗ್ಬೋದು, 95% ಮಾರ್ಕ್ಗಳು ಸಿಗ್ಬೋದು. ಸಮಾಜಕ್ಕೆ ಡಿಗ್ರಿ ಆದವರು ಯಾವ ಬೇರೆ ಬೇರೆ ವಿಶೇಷ ಕಲಿತವರು 25-30 ಡಿಗ್ರಿ ಇರುವಂಥ ವ್ಯಕ್ತಿಗಳು ಬರ್ಬೋದು. ಆದರೆ ಒಂದು ಸುಂದರ ಸಮಾಜ ನಿರ್ಮಾಣ ಆಗಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಯಾಕೆಂದರೆ ನಮಗೆ ಬೇಕಾಗಿರುವಂಥದ್ದು ಪ್ರಜ್ಞಾವಂತರು, ಸುಶಿಕ್ಷಿತರು ಮತ್ತು ಸಂಸ್ಕಾರವನ್ನು ಹೊಂದಿರುವಂಥ ಪ್ರಜೆಗಳು ನಮಗೆ ಬೇಕು. ಅದು ಬರ್ತಾ ಇಲ್ಲ. ಆ ಸ್ವಾತಂತ್ರ್ಯವನ್ನು ನಾವು ಶಿಕ್ಷಕರಿಗೆ ಕೊಟ್ಟರೆ ಬಹುಶಃ ನಾವು ಇವತ್ತು ಏನು ಶಿಕ್ಷಕರ ದಿನಾಚರಣೆ ಅಂತ ಏನು ಆಚರಣೆ ಮಾಡ್ತೇವೆ ಅದು ಬಹುಶಃ ಮತ್ತಷ್ಟು ಅರ್ಥಪೂರ್ಣ ಆಗ್ಬೋದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಶಿಕ್ಷಕರಿಗೆ ಏನಾಗಿದೆ ಅಂತ ಹೇಳಿದರೆ, ಎಲ್ಲ ರೀತಿಯ ಒತ್ತಡಗಳ ಮಧ್ಯೆ ಅವರು ತಮ್ಮ ವಿದ್ಯಾರ್ಥಿಗಳ ಕಡೆ ಗಮನ ಕೊಡಬೇಕಾಗಿದೆ. ಹೌದು. ಆದರೆ ಏನಾಗ್ತಾ ಇದೆ, ಇವತ್ತಿನ ಶಿಕ್ಷಣ ನಮ್ಮ ಪಠ್ಯಕ್ರಮವೇ ಆ ರೀತಿ ಆಗಿದೆ. ಯಾಂತ್ರೀಕೃತವಾದಂತಹ ಶಿಕ್ಷಣ ಅಂತ ಹೇಳ್ತೇವೆ. ಅಲ್ಲಿ ಏನು ನೀವು ಹೇಳಿದ ಹಾಗೆ ಏನು ಪಠ್ಯದಿಲ್ಲದೆಯೋ ಅಷ್ಟು ಮಾತ್ರ ಬೋಧನೆ ಅಲ್ಲದೆ ಅವರಿಗೆ ಲೌಕಿಕ ಮೌಲ್ಯಗಳು, ಮಾನವೀಯ ಮೌಲ್ಯಗಳು, ಮಾನವೀಯ ಸಂಬಂಧಗಳು ಯಾವ ನೆಲೆಗಟ್ಟೂ ಸಿಕ್ಕುವುದಿಲ್ಲ. ಹಿಂದೆ ನಮಗೆಲ್ಲ ನೀತಿ ಕಥೆಗಳು ಅಂತ ಹೇಳೋ ಪಾಠಗಳಿತ್ತು, ಮಾರಲ್ ಸೈನ್ಸ್ ಅಂತ ಎಲ್ಲ ಇತ್ತು. ಅದರಲ್ಲಿ ನೀತಿಯ ಕಥೆಗಳನ್ನು ಹೇಳ್ತಾ ಇದ್ರು. ಹಿರಿಯರು ಬಂದರೆ ಹೇಗೆ ಮನೆಯಲ್ಲಿ ನಡ್ಕೊಳ್ಬೇಕು ಅನ್ನುವಂತಹ ಆಚಾರ ವಿಚಾರಗಳು ಈಗ ಎಲ್ಲಿವರೆಗೆ ಮುಟ್ಟಿದ್ದಾವೆ ಅಂತ ಹೇಳಿದರೆ, ಮೊಬೈಲಲ್ಲಿ ಮನೆಯಲ್ಲಿ ಮಕ್ಕಳು ಬಿದ್ದರೆ, ಯಾರಾದರೂ ಮನೆಗೆ ಅತಿಥಿಗಳು ಬಂದರೆ ಅವರು ಎದ್ದು ಅವರಿಗೆ ಜಾಗ ಕೊಡಬೇಕು, ಕೂತೋಳಕ್ಕೆ ಹೇಳಬೇಕು ಅನ್ನೋಂತಹ ಪರಿಜ್ಞಾನ ಕೂಡ ಇಲ್ಲದಂತಹ ಮಕ್ಕಳನ್ನು ನಾವು ಕಾಣ್ತಾ ಇದ್ದೇವೆ. ಈ ರೀತಿಯಾಗಿರುವಾಗ ನಮ್ಮ ಶಿಕ್ಷಣ ಪದ್ಧತಿ ಇದು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಾ ಇದೆಯಾ? ಖಂಡಿತವಾಗಿಯೂ ಶಿಕ್ಷಣದ ವ್ಯವಸ್ಥೆ ಹಾಳಾಗ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಇವತ್ತು ಶಾಲೆಗಳಲ್ಲಿ ಹೆಚ್ಚಿನ ಖಾಸಗಿ ಶಾಲೆಗಳು, ಸರ್ಕಾರಿ ಶಾಲೆಗಳ ಬಗ್ಗೆ ನಾನು ಹೆಚ್ಚು ಹೇಳೋದಿಲ್ಲ. ಯಾಕೆಂದರೆ ಸರ್ಕಾರಿ ಶಾಲೆಗಳಲ್ಲಿ ಈ ಶಾಲೆಗಳು ಅಂದರೆ ನಮ್ಮ ದೃಷ್ಟಿನಲ್ಲಿ ನಾವೆಲ್ಲ ಇರುವಾಗ ದೇವಾಲಯ, ದೇಗುಲ ಅಂತೇಳಿ ನಾವು ಚಪ್ಪಲಿ ತೆಗೆದು ಶಾಲೆಗೆ ಒಳಗೆ ಎಂಟ್ರ್ ಆಗ್ತಾ ಇದ್ದಂಥ ಕಾಲ. ಚಪ್ಪಲಿ ಹಾಕ್ತಾನೆ ಇರಲಿಲ್ಲ, ಆವಾಗ ಹಾಕುವ ವ್ಯವಸ್ಥೆನೂ ಇರಲಿಲ್ಲ. ಈಗ ಏನಾಗಿದೆ ಅಂತ ಹೇಳಿದರೆ, ಶಾಲೆಗಳು ಕಮರ್ಷಿಯಲ್ ಸೆಂಟರ್ ಆಗಿದೆ. ನಿಮ್ಮ ಶಾಲೆಯಲ್ಲಿ ಯಾವುದೇ ಖಾಸಗಿ ಶಾಲೆಗಳ ಬಗ್ಗೆ, ನಾನು ಯಾವುದೇ ಖಾಸಗಿ ಶಾಲೆಯ ವಿರುದ್ಧವಾಗಿ ನಾನು ಹೇಳೋದಲ್ಲ, ಶಾಲೆಯಲ್ಲಿ ಶೂನಿಂದ ಹಿಡಿದು ಸಾಕ್ಸಿಂದ ಹಿಡಿದು ಪುಸ್ತಕ, ಕಡ್ಡಿ, ಪೆನ್ಸಿಲು ಮತ್ತು ರೈನ್ಕೋಟು ಎಲ್ಲವೂ ಶಾಲೆಯಿಂದಲೇ ತಗೊಳ್ಬೇಕು. ಊಟ ಇದೆ, ತಿಂಡಿ ಇದೆ, ಮೊಟ್ಟೆ ಇದೆ, ಹಾಲು ಇದೆ, ಎಲ್ಲವೂ ಶಾಲೆಯಿಂದಲೇ ತಗೊಳ್ಬೇಕು. ಅಂಗಿ ಚಡ್ಡಿ ಎಲ್ಲವನ್ನೂ ಶಾಲೆಯಿಂದ ಕೊಡ್ತಾರೆ. ಶಾಲೆಯಿಂದ ಶಿಕ್ಷಣ ಒಂದು ಬಿಟ್ಟು, ಶಿಕ್ಷಣ ಸಂಸ್ಕಾರ ಒಂದು ಬಿಟ್ಟು ಟೀಚಿಂಗ್, ಅದು ಮೊನ್ನೆ ಒಬ್ಬರು ಜೋಕಾಗಿ ಹೇಳಿದರು, ನೀವು ಹಾಗಾದರೆ ಶಿಕ್ಷಣ ಎಲ್ಲಿ ಸಿಗ್ತದೆ, ಶಿಕ್ಷಣಕ್ಕೆ ನೀವು ಟ್ಯೂಷನಿಗೆ ಹೋಗಬೇಕು ಅಂತೇಳಿ. ಈ ಎಲ್ಲವನ್ನು ಶಾಲೆಯಲ್ಲಿ ಯಾಕೆ ಕೊಡಬೇಕು? ಶೂ, ಸಾಕ್ಸ್, ಚಪ್ಪಲಿ ಎಲ್ಲ ಯಾಕೆ ಶಾಲೆಯಲ್ಲೇ ಕೊಡಬೇಕು ನನಗೆ ಅರ್ಥ ಆಗಲ್ಲ. ನಾವೆಲ್ಲ ಶಾಲೆಗೆ ಹೋಗುವಾಗ ನಮಗೆ ಶಾಲೆಯಲ್ಲಿ ಕೊಡ್ತಾ ಇದ್ದದ್ದು ಒಂದು ಹುಡಿ ಕೊಡ್ತಾಯಿದ್ರು, ಅದರಲ್ಲಿ ಹುಳ ಏನೋ ಇದ್ದರೂ ಅದನ್ನು ಸೈಡ್ಗಿಟ್ಟು ನಾವು ತಿಂತಾಯಿದ್ವಿ. ಹಸಿವು, ಜ್ಞಾನದ ಹಸಿವು ಇತ್ತು, ಹೊಟ್ಟೆ ಹಸಿವು ಇತ್ತು, ಅದನ್ನು ನಾವು ತಿಂತಾ ಇದ್ದೀವಿ. ಈಗ ಬಿಸಿಯೂಟ ಕೊಡ್ತಾರೆ. ಈಗ ಬಿಸಿಯೂಟ ಕೊಟ್ಟರೆ ಯಾವತ್ತೋ ಒಂದು ದಿವಸ ಬೈ ಮಿಸ್ಟೇಕ್ ಒಂದು ಜಿರ್ಲೆನೋ ಏನೋ ಒಂದು ಬಿದ್ದರೆ ಅದನ್ನು ದೊಡ್ಡ ಇಶ್ಯೂ ಮಾಡಿ ಎಲ್ಲ ಪೇಪರ್ಗಳಲ್ಲಿ, ಎಲ್ಲ ಮಾಧ್ಯಮಗಳಲ್ಲಿ ಬಂದು, ದೃಶ್ಯ ಮಾಧ್ಯಮ, ಬಿಸಿಯೂಟದಲ್ಲಿ ಹಲ್ಲಿ, ಬಿಸಿಯೂಟದಲ್ಲಿ ಜಿರ್ಲೆ ಅಂತೇಳಿ ಇಶ್ಯೂ ಮಾಡ್ತಾರೆ.
ಇಷ್ಟಕ್ಕೂ ಇದು ಸರ್ಕಾರ ಮಾಡಿದಂಥ ಕಾರ್ಯಕ್ರಮ ಒಪ್ಪತಕ್ಕದ್ದು. ಮಕ್ಕಳನ್ನು ಶಾಲೆಗೆ ಬರಲಿಕ್ಕೆ ಪೂರಕವಾದಂಥ ವ್ಯವಸ್ಥೆ. ಸರ್ಕಾರಿ ಶಾಲೆಗಳಲ್ಲಿ ಬಿಸಿಯೂಟ ಕೊಡೋದು ತಪ್ಪಲ್ಲ, ಆದರೆ ಪ್ರೈವೇಟ್ ಶಾಲೆಗಳಲ್ಲಿ ಊಟಕ್ಕಾಗಿಯೇ ಸೆಪ್ರೇಟ್ ಆದಂಥ ಒಂದು ವ್ಯವಸ್ಥೆಯನ್ನು, ಹಣವನ್ನು ತಗೊಂಡು ಊಟವನ್ನು ಅಲ್ಲೇ ಮಾಡಬೇಕು, ಎಲ್ಲವನ್ನು, ಪುಸ್ತಕವನ್ನು ಅಲ್ಲೇ ತಗೊಳ್ಬೇಕು, ಯೂನಿಫಾರ್ಮನ್ನು ಅಲ್ಲೇ ತಗೊಳ್ಬೇಕು. ಇದು ಎಲ್ಲವನ್ನು ಮಾಡೋಕ್ಕೋದ್ರೆ ಶಾಲೆಯಲ್ಲಿ ಶಿಕ್ಷಕರು ಪಾಠ ಮಾಡೋದಲ್ಲ, ಇದನ್ನು ಮಾಡುವಂಥದ್ದು. ಈ ರೀತಿಯ ಒಂದು ಗೊಂದಲದಲ್ಲಿ ಇದ್ದೇವೆ. ಇದರ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ತುಂಬ ಇದೆ. ಯಾಕೆಂತ ಹೇಳಿದರೆ ನಮ್ಮ ದೇಶದಲ್ಲಿ ಶೂ, ಟೈ ಇಂತಹ ಇದೆಲ್ಲ ಅಗತ್ಯ ಇದೆ ಎನ್ನುವಂತಹ ಚರ್ಚೆ ಬಹಳ ಹಿಂದಿನಿಂದ ಆಗ್ತಾ ಇದೆ. ಯಾವುದೋ ದೇಶದಲ್ಲಿ ಶೂ ಹಾಕ್ತಾರೆ, ಮಕ್ಕಳು ಟೈ ಹಾಕ್ತಾರೆ, ಅಲ್ಲಿಯ ವಾತಾವರಣ ಆಗಿದೆ. ಅಲ್ಲಿ ಸ್ವೆಟರ್ ಹಾಕ್ತಾರೆ, ಕೋಟ್ ಹಾಕ್ತಾರೆ, ಅಲ್ಲಿಯ ವಾತಾವರಣಕ್ಕೆ ಹೊಂದಿಕೊಂಡು ನಮಗೆ ಅದೆಲ್ಲ ಬೇಕೆ ಎನ್ನುವಂತಹ ಒಂದು ಚರ್ಚೆಗಳು ಹಿಂದಿನಿಂದ ಆಗ್ತಾ ಇದೆ. ಅದೊಂದು ಬೇರೆಯೇ ಚರ್ಚೆ. ಅದನ್ನು ಬಿಟ್ಟರೂ ಕೂಡ ಮಕ್ಕಳಿಗೆ, ನನ್ನ ಉದ್ದೇಶ ಇಷ್ಟೇ, ನಾನು ಹೇಳಬೇಕಾದ್ದು ಇಷ್ಟೇ, ಶಾಲೆಯಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಿ. ಉಳಿದ ವಿಚಾರಗಳ ಬಗ್ಗೆ ನಿಮಗೆ ಇನ್ನೇನಾದರೂ ಮಕ್ಕಳಲ್ಲಿ ಶಿಸ್ತು, ಸಂಯಮ, ಯೂನಿಫಾರ್ಮ್ ಬೇಕು, ಎಲ್ಲರೂ ಒಂದೇ ರೀತಿ, ಜಾತಿ ಮತ ಭೇದ, ಬಡವ ಬಲ್ಲಿದ ಅಂತ ಗೊತ್ತಾಗಬಾರ್ದು. ಯೂನಿಫಾರ್ಮ್ ಇಂಥದ್ದೇ ಒಂದು ಯೂನಿಫಾರ್ಮ್ ಹಾಕಂತ ಹೇಳಿದರೆ ಆಯ್ತಪ್ಪ. ಅದರಲ್ಲಿ ಸಾಮಾನ್ಯ ಬಟ್ಟೆಯನ್ನು ಯೂನಿಫಾರ್ಮ್ ಅಂತ ಮಾಡಿದರೆ ಹೌದು, ಇದು ನಮ್ಮಲ್ಲಿಂದಲೇ ತಗೊಳ್ಬೇಕು, ಪುಸ್ತಕವೂ ನಮ್ಮಲ್ಲೇ ತಗೊಳ್ಬೇಕು, ಶೂಸ್ ನಮ್ಮಲ್ಲೇ, ಸಾಕ್ಸ್ ನಮ್ಮದು, ಒಂದೊಂದು ಶಾಲೆಗೆ ಒಂದೊಂದು ಯೂನಿಫಾರ್ಮು. ಈ ರೀತಿ ಮಾಡಿದರೆ ಏನಾಗ್ತದೆ ಅಂದರೆ, ಈಗ ಅದು ಕೂಡ ಹೋಗಿ ಒಂದು ದಿನಕ್ಕೆ ಒಂದು ಯೂನಿಫಾರ್ಮ್, ಶನಿವಾರಕ್ಕೊಂದು ಬೇರೆ, ಶುಕ್ರವಾರಕ್ಕೊಂದು ಬೇರೆ, ಮತ್ತೆ ಬಾಕಿ ದಿವಸಕ್ಕೊಂದು ಬೇರೆ, ಈ ರೀತಿಯ ಯೂನಿಫಾರ್ಮ್ಗಳು ಬಂದಿದೆ. ನನ್ನ ಮನವಿ ಇಷ್ಟೇ, ಶಾಲೆಯಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಿ. ಬೇರೆ ವಿಚಾರಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳುವುದು ಬೇಡ. ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ನೀಡಿ, ಅಷ್ಟೇ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಶಿಕ್ಷಣ ಪದ್ಧತಿ ಹೀಗೆ ಸಾಗಿದರೆ ಮುಂದೆ ಏನಾಗಬಹುದು ಎನ್ನುವಂತಹ ಚಿಂತನೆ ಒಟ್ಟಿಗೆ ಅದು ಹೇಗೆ ಇರಬೇಕು ಎನ್ನುವಂತಹ ಚಿಂತನೆ ನಮಗೆ ಬೇಕು. ಶಿಕ್ಷಣದಲ್ಲಿ ಏನಾಗ್ತದೆ, ಶಾಲೆಯಲ್ಲಿ ಶಿಕ್ಷಕರಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಡಬೇಕಾಗತ್ತೆ. ನೀವು ಶಾಲೆಯಲ್ಲಿ ಶಿಕ್ಷಕರಿಗೆ ಇಂಥದ್ದೇ ಮಾಡಿ ಅಂತ ಹೇಳಿ ಅವರನ್ನು 25 ಮೀಟಿಂಗ್ಗಳಿಗೆ, 25 ಬೇರೆ ಬೇರೆ ಕಾರ್ಯಕ್ರಮಗಳಿಗೆ, ಜನಗಣತಿಗೂ ಅವರೇ, ಅಕ್ಷರ ದಾಸೋಹದ ಲೆಕ್ಕ ಇಡ್ಲಿಕ್ಕೂ ಮುಖ್ಯೋಪಾಧ್ಯಾಯರೇ, ಈ ಎಲ್ಲವೂ ಅವರ ಎಲ್ಲವನ್ನು ಅವರ ತಲೆಗೆ ಹಾಕಿ ನೀವು ಅವರನ್ನು ಕ್ಲಾಸ್ ರೂಮಲ್ಲಿ ಇರಲಿಕ್ಕೆ ಬಿಡದಿದ್ದರೆ ಅವ್ರು ಹೇಗೆ ಟೀಚಿಂಗ್ ಮಾಡ್ತಾರೆ? ಒಂದು ಶಾಲೆಯಲ್ಲಿ ಮಕ್ಕಳ ಜೊತೆ ಟೀಚರ್ ಇರುವಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಮಕ್ಕಳೇ ಕೇಳ್ತಾರೆ. ಈಗಿನ ಮಕ್ಕಳು ಎಷ್ಟು ಹುಷಾರಿದ್ದಾರೆ ಅಂದರೆ, ಅವರಿಗೆ ಬೇಕಾದನ್ನು ಟೀಚರ್ಗಳ ಹತ್ರ ಅವರು ಕಸಿದುಕೊಳ್ತಾರೆ. ಅವರಿಗೆ ಬೇಕಾದನ್ನು ಎಕ್ಸ್ಟ್ರಾಕ್ಟ್ ಮಾಡುವಂಥ ಬುದ್ಧಿಶಕ್ತಿ ನಮ್ಮ ಮಕ್ಕಳಲ್ಲಿದೆ. ಶಿಕ್ಷಕರಿಗೆ ಶಿಕ್ಷಣ ನೀಡಲಿಕ್ಕೆ ಪೂರಕವಾದಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳಲಿಕ್ಕೆ ಮಾತ್ರ ನಾನು ಇಚ್ಛೆ ಪಡ್ತೇನೆ. ಅದನ್ನು ಬಿಟ್ಟು ಶಿಕ್ಷಕರನ್ನು ಬೇರೆ ಎಲ್ಲ ವಿಚಾರಗಳಿಗೆ ಬಳಸಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಶಿಕ್ಷಣದ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಎಲ್ಲಿ ತಲುಪ್ತದೆ ಅನ್ನೋದು ಯಾರಿಗೂ ಗೊತ್ತಾಗಲಿಕ್ಕಿಲ್ಲ. ಮಕ್ಕಳಿಗೆ ಶಿಕ್ಷಕರ ಜೊತೆ ಜಾಸ್ತಿ ಟೈಮ್ ಇರುವಂಥ ಒಂದು ವ್ಯವಸ್ಥೆ ಇದ್ದರೆ ಬಹುಶಃ ನಮ್ಮ ಶಿಕ್ಷಣ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ದಿಶೆಯಲ್ಲಿ ಸಾಗ್ಬೋದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಿಮ್ಮ ಮಾತು ಕೇಳುವಾಗ ಮತ್ತೊಂದು ಮಾತು, ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೇಗಾಗಿದೆ ಅಂತ ಹೇಳಿದರೆ, ಪದವೀಧರರ ಉತ್ಪನ್ನಗಳಾಗ್ತಾ ಇವೆ ಹೊರತು ಅದಕ್ಕೆ ಪೂರಕವಾದಂತಹ ಉದ್ಯೋಗದ ವಾತಾವರಣ ಸೃಷ್ಟಿಯಾಗ್ತಾ ಇಲ್ಲ ಅನ್ನುವಂತಹ ಮಾತನ್ನು ಕೂಡ ನಾವು ಕೇಳ್ತಾ ಇದ್ದೇವೆ. ಪದವಿಗಳು ಹೆಚ್ಚಾಗ್ತಾ ಇವೆ, ಪದವೀಧರರು ಹೆಚ್ಚಾಗ್ತಾ ಇದ್ದಾರೆ, ದೇಶದಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದೆಲ್ಲವೂ ಒಂದಕ್ಕೊಂದು ಪೂರಕವಾಗಿ ಬರ್ತದೆ. ಜೀವನ ಶಿಕ್ಷಣ ಖಂಡಿತವಾಗಿ ಬೇಕು. ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ನಮ್ಮ ಏನಾಗ್ತದೆ ಅಂದರೆ, ಬರೀ ನೀವು ಮಾಸ್ಟರ್ ಆಫ್ ಆಲ್ ಜಾಕ್ ಆಫ್ ನನ್ ಅಂತ ಹೇಳಿದರೆ, ಕಂಪ್ಲೀಟ್ ಎಲ್ಲ ಬರೀ ಸ್ಟಡಿ ಮಾತ್ರ ಮಾಡಿದರೆ ಅವನು ಏನಾಗ್ತದೆ ಅಂದರೆ ಮಂಕುತಿಮ್ಮ ಆಗ್ತಾನೆ. ಮೊನ್ನೆ ಕೇರಳದಲ್ಲಿ ಫ್ಲಡ್ ಆಯಿತು. ಫ್ಲಡ್ ಆದಾಗ ಏನಾಯಿತು, ಅಲ್ಲಿ ಹೈಯೆಸ್ಟ್ ಜನರನ್ನು ಸೇವ್ ಮಾಡಿದವರು ಯಾರು? MBA ಡಿಗ್ರಿ ಹೊಡೆದಂಥ ಇರುವಂಥ ವ್ಯಕ್ತಿಗಳಲ್ಲ, ಅಥವಾ MBBS ಮಾಡಿದ ಡಾಕ್ಟ್ರುಗಳಲ್ಲ, ಅಥವಾ ಇದು ಇಂಜಿನಿಯರಿಂಗ್ ಮಾಡಿ ಎಲ್ಲ ಫಾರಿನಲ್ಲಿ ಕೂತವರಲ್ಲ, ಸಾಮಾನ್ಯ ಮೀನುಗಾರರು. ಇಂಡಿಯನ್ ಆರ್ಮಿ ಎಷ್ಟು ಜೀವ ಉಳಿಸಿದೆಯೋ ಅಷ್ಟೇ ಜೀವವನ್ನು ಉಳಿಸಿದವರು ಮೀನುಗಾರರು, ಸಾಮಾನ್ಯ ಬಡ ಬೆಸ್ತರು ಅಂತ ಹೇಳ್ತಾರೆ. ಹೌದು, ಅದರಲ್ಲಿ ಎಲ್ಲ ವರ್ಗದವರು. ಹೌದು. ಅವರಿಗೆ ಒಂದು ಸ್ವಿಮ್ಮಿಂಗ್ ಗೊತ್ತಿತ್ತು, ಸ್ವಿಮ್ ಮಾಡಲಿಕ್ಕೆ ಗೊತ್ತಿತ್ತು, ಹೇಗೆ ರೆಸ್ಕ್ಯೂ ಮಾಡೋದಂತ ಗೊತ್ತಿತ್ತು. ನಾನು ಹೇಳೋದಿಷ್ಟೇ, ನಮ್ಮ ಪುಸ್ತಕದ ಬದನೆಕಾಯಿ ಜೊತೆಗೆ, ಪುಸ್ತಕದ ಶಿಕ್ಷಣ ಜೊತೆಗೆ ಜೀವನ ಶಿಕ್ಷಣವನ್ನು ಸಹ ನೀಡಬೇಕು. ಏನೇನು ರೆಸ್ಕ್ಯೂ ಮಾಡುವಂಥ ವ್ಯವಸ್ಥೆಗಳು, ಅಥವಾ ಫಸ್ಟ್ ಏಡ್ ಇರ್ಬೋದು, ಅಥವಾ ಬೇಸಿಕ್ ಲೈಫ್ ಸಪೋರ್ಟ್ ಇಂಥದ್ದನ್ನು ನಾವು ನಮ್ಮ ಪ್ರಾಥಮಿಕ ಶಾಲೆಯ ಹಂತಗಳಲ್ಲಿ ಮಕ್ಕಳಿಗೆ ತುಂಬಬೇಕು. ಕಷ್ಟ ಕಾಲದಲ್ಲಿ ಹೇಗೆ ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋದು, ಇಂತಹ ಶಿಕ್ಷಣವನ್ನು ನಮಗೆ ಬೇಕು. ಜೀವನ ಕೌಶಲ್ಯ ಶಿಕ್ಷಣ ಅಂತ ಹೇಳ್ತೇವೆ. ಅದನ್ನು ನಾವು ಈಗ ಸಿಲೆಬಸ್ ಎಷ್ಟೋ ವರ್ಷಗಳಿಂದ ಈಗ ಇರುವಂಥದ್ದು 40-50 ವರ್ಷಗಳಿಂದ ಏನಿದೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ನಾವು ಇಂತಹ ಹೊಸ ವಿಚಾರಗಳನ್ನು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ತಂದರೆ
ಬಹುಶಃ ಮುಂದಿನ ದಿನಗಳಲ್ಲಿ ಇಂತಹ ನ್ಯಾಚುರಲ್ ಕೆಲಾಮಿಟಿ ಇರ್ಬೋದು ಅಥವಾ ಮ್ಯಾನ್ ಮೇಡ್ ದುರಂತಗಳಿರುವಾಗ ಬಹುಶಃ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವಂಥ ಪ್ರಕ್ರಿಯೆಗೆ ಪೂರಕವಾದಂಥ ಶಿಕ್ಷಣವನ್ನು ನಾವು ಕೊಡಬೇಕು. ಹಾಗೆ ಮಾಡಿದರೆ ಬಹುಶಃ ಮುಂದಿನ ದಿನಗಳಲ್ಲಿ ಅವಘಡಗಳಾದಾಗ ನಾವು ನಮ್ಮನ್ನು ರಕ್ಷಿಸಿಕೊಳ್ಬೋದು. ಬರೀ ಡಿಗ್ರಿಯಿಂದ ಜೀವ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀವು ಈ ಮಾತು ಹೇಳುವಾಗ ನನಗೆ ಒಂದು ಕತೆ ನೆನಪಿಗೆ ಬರ್ತದೆ. ಒಂದು ದೋಣಿಯಲ್ಲಿ ಒಬ್ಬ ವಿದ್ವಾಂಸ ಸಾಗುತ್ತಾ ಇದ್ದಂತೆ. ಆ ವಿದ್ವಾಂಸ ದೋಣಿಯವನ ಹತ್ರ ಕೇಳ್ತಾನೆ, ನಿನಗೆ ವೇದ ಬರ್ತದ, ಉಪನಿಷತ್ತು ಬರ್ತದ, ಅದು ಬರ್ತದ, ಇದು ಬರ್ತದ ಕೇಳುವಾಗ ಯಾವುದಕ್ಕೆ ಅವ ಇಲ್ಲ ಇಲ್ಲ ಅಂತ ಹೇಳುವಾಗ ನಾನು ಚುಟುಕಾಗಿ ಹೇಳ್ತಾ ಇದ್ದೇನೆ. ಆಗ ಈ ವಿದ್ವಾಂಸ ಹೇಳ್ತಾ ಇದ್ದೆ, ನಿನಗೆ ಅದು ಬರದಿದ್ರೆ ವ್ಯರ್ಥ, ಇದು ಬರದಿದ್ರೆ ವ್ಯರ್ಥ, ನಿನ್ನ ಜೀವನವೇ ವ್ಯರ್ಥ, ನೀನು ಸತ್ತ ಹಾಗೆ ಅಂತ ಹೇಳಿಕೊಂಡು ವಿದ್ವಾಂಸ ಅವನನ್ನು ಛೇಡಿಸ್ತದೆ ಅಂತೆ. ಅಷ್ಟೊತ್ತಿಗೆ ಒಂದು ದೊಡ್ಡ ಸೆರೆ ಬರ್ತದೆ, ಆ ನದಿಯಲ್ಲಿ ಬಿರುಗಾಳಿ ಬರ್ತದೆ. ಆಗ ಈ ಬೆಸ್ತ ಕೇಳ್ತಾನಂತೆ, ದೋಣಿ ಅಂಬಿಗೆ ಕೇಳ್ತಾನಂತೆ ವಿದ್ವಾಂಸರ ಹತ್ರ, ವಿದ್ವಾಂಸರೇ ನಿಮಗೆ ಈಜು ಬರ್ತದ? ಇಲ್ಲ, ನನಗೆ ಬರೋದಿಲ್ಲ. ಹಾಗಾದರೆ ನೀವು ಸಾಯ್ತೀರಿ, ಈಗ ನಾನು ಬದುಕ್ತೇನೆ ಅಂತ ಹೇಳಿ ಅವ ಹೊಳೆಗೆ ಹಾರಿ ಬದುಕಿಕೊಳ್ತಾನಂತೆ ದೋಣಿ ಮುಳುಗುವಾಗ. ಇಂತಹ ಕತೆ ನಮಗೆ ನೆನಪಾಗ್ತದೆ, ಇಂತಹ ದುರಂತಗಳನ್ನು ಕೇಳುವಾಗ ಅಂತ ಹೇಳಿಕೊಡ್ತಾನೆ. ಈಗ ಮೊನ್ನೆ ಧರ್ಮ ಸಂಸತ್ತು ನಡೆಯಿತು ಬೆಳ್ತಂಗಡಿಯಲ್ಲಿ. ನಮ್ಮ ಪೂಜ್ಯ ಸ್ವಾಮೀಜಿಯವರ ದಶಮ ಸಂಭ್ರಮದ ಆ ಒಂದು ಬ್ರಹ್ಮಾನಂದ ಸರಸ್ವತಿಯವರ ಪಟ್ಟಾಭಿಷೇಕದ 10ನೇ ವರ್ಧಂತ್ಯುತ್ಸವದ ಕಾರ್ಯಕ್ರಮದಲ್ಲಿ ಆ ಧರ್ಮ ಸಂಸತ್ತಿನಲ್ಲಿ ಒಂದು 5-8 ನಿರ್ಣಯಗಳಾಯಿತು. ಅದರಲ್ಲಿ ಒಂದು ನಿರ್ಣಯ, ಗುರುಕುಲ ಪದ್ಧತಿಯ ಶಿಕ್ಷಣ ನಮಗೆ ಬೇಕು ಅನ್ನುವಂತಹ ಒಂದು ನಿರ್ಣಯವನ್ನು ಅವರು ಮಾಡಿದರು. ಇದು ಎಷ್ಟು ಸಕಾಲಿಕವಾಗ್ತದೆ ನೋಡಿ. ನಮ್ಮ ಹಿಂದಿನ ಕಾಲದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿ ಇತ್ತು. ನಾನು ಅದನ್ನು ಅನುಭವಿಸಿದವಲ್ಲ, ನಾನು ಶಾಲೆಯ ಶಿಕ್ಷಣ ಪಡೆದವನು. ಆದರೆ ಗುರುಕುಲ ಶಿಕ್ಷಣ ಬಹುಶಃ ಮುಂದಿನ ದಿನಗಳಲ್ಲಿ ಈ ರೀತಿಯ ವ್ಯವಸ್ಥೆ ಬಂದಾಗ ಶಿಕ್ಷಕರಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇಲ್ಲ. ಶಿಕ್ಷಣ ಹೇಳಿಕೊಡುವಾಗ ಇಂಥದ್ದನ್ನೇ ಹೇಳಿಕೊಡಬೇಕು ಮತ್ತು ಇಂಥದ್ದನ್ನೇ ಕಲಿಬೇಕು ಅಂತ ಒಂದು ಚೌಕಟ್ಟಿನ ಹಾಕಿ ನಾವು ಮಾಡುವಾಗ ಬಹುಶಃ ನಮ್ಮ ಶಿಕ್ಷಣದ ಒಂದು ವ್ಯವಸ್ಥೆ ಎಲ್ಲೋ ಬೇರೆ ಕಡೆ ಸಾಗಿ ಹೋಗ್ತಾ ಇದೆ ಅಂಥ ಭಾವನೆ ನಮ್ಮಲ್ಲೆಲ್ಲರಲ್ಲಿ ಮೂಡಿ ಬಂದಿದೆ. ಈ ನಿಟ್ಟಿನಲ್ಲಿ ಬಹುಶಃ ಅವರು ಏನು ನಿರ್ಣಯ ತಗೊಂಡಿದ್ದಾರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನನಗಿಲ್ಲ. ಬಹುಶಃ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದು ಅದರ ಬಗ್ಗೆ ಚಿಂತನೆ ನಡೆಸ್ಬೋದು. ಮುಂದಿನ ದಿನಗಳಲ್ಲಿ ಅದಕ್ಕೆ ಪೂರಕವಾದಂಥ ಒಂದು ವ್ಯವಸ್ಥೆ ಬರಬಹುದು. ಬಂದರೆ ಅಂತಿಮವಾಗಿ ನಾನು ಹೇಳೋದಿಷ್ಟೇ, ಒಂದು ಸುಂದರವಾದ ಸುದೃಢವಾದ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಒಳ್ಳೆ ಪ್ರಜೆಗಳು ಬೇಕು, ಯುವಕರು ಬೇಕು, ವಿದ್ಯಾರ್ಥಿಗಳು ಬೇಕು. ಒಂದು ವಿದ್ಯಾರ್ಥಿಗಳಲ್ಲಿ ಜ್ಞಾನ ಇರಬೇಕು, ಜೀವನ ಕೌಶಲ್ಯ ಇರಬೇಕು, ಮತ್ತು ಸಂಸ್ಕಾರ ಇರಬೇಕು. ಇವೆಲ್ಲವನ್ನು ಮಾನವೀಯ ಮೌಲ್ಯಗಳು ಬೇಕು. ಅದು ಇಲ್ಲದಿದ್ದರೆ ಬರೀ ಡಿಗ್ರಿ ಇರುವಂಥ ರಿಸಲ್ಟ್ ಓರಿಯೆಂಟೆಡ್ ಶಿಕ್ಷಣದಿಂದ ಯಾವ ಸಮಾಜನೂ ಉದ್ಧಾರ ಆಗಲ್ಲ. ನಾವು ಒಂದು ಹೃದಯವಂತ ಮನುಷ್ಯರನ್ನು ಸೃಷ್ಟಿಸಬೇಕು. ಅಂತಹ ಒಂದು ವ್ಯವಸ್ಥೆ ಗುರುಕುಲ ಸಿಸ್ಟಮ್ನಿಂದ ಬರ್ತದೆ ಅಂತೇಳಿ ಆದರೆ ಖಂಡಿತವಾಗಿ ನಾವು ಅದನ್ನು ಒಪ್ಪಿಕೊಳ್ಬೋದು. ಯಾಕೆಂತೇಳಿದರೆ ನಮ್ಮ ಸಮಾಜಕ್ಕೆ ಈಗ ಅನಿವಾರ್ಯವಾಗಿರುವುದು ಅಂತಹ ಒಂದು ಹೃದಯವಂತ ಮನುಷ್ಯರಂಥ ಸಂಸ್ಕಾರ ಇರುವಂಥ ಜೀವನ ಕೌಶಲ್ಯ ಇರುವಂಥ ವಿದ್ಯಾರ್ಥಿಗಳು. ಈ ವ್ಯವಸ್ಥೆಯಿಂದ ಬರೋದಿದ್ದರೆ ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಇದನ್ನು ಸಹ ಕಾಣಬಹುದು. ನೋಡೋಣ ಹೇಗಾಗ್ತದೆ ಮುಂದೆ. ಆ ರೀತಿ ಆದರೆ ಒಂದು ಸುಂದರ ಸಮಾಜ ನಿರ್ಮಾಣ ಆದರೆ ಬಹುಶಃ ನಮ್ಮ ದೇಶ ಮತ್ತಷ್ಟು ಮುಂದೆ ವಿಶ್ವದಲ್ಲಿ ಹಿರಿಯಣ್ಣನಾಗಿ ಪ್ರಜ್ವಲಿಸಬಹುದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕೊನೆಯದಾಗಿ ಈಗ ವಿದ್ಯಾರ್ಥಿಗಳು ಶಿಕ್ಷಕರ ದಿನಾಚರಣೆ ಅಂತ ಮಾಡ್ತೇವೆ. ಇದು ಯಾವ ರೀತಿ ಇರಬೇಕೆನ್ನುವಂತಹ ಒಂದು ಕಲ್ಪನೆ ನೋಡಿ. ಶಿಕ್ಷಕರ ದಿನಾಚರಣೆ ಅನ್ನೋದು ಒಂದು ದಿನದ ಆಚರಣೆ ಅಲ್ಲ. ಶಿಕ್ಷಕರಿಗೆ ನಾವು ಇವತ್ತು ಫೇಸ್ಬುಕ್ಗಳಲ್ಲಿ, ವಾಟ್ಸಪ್ಗಳಲ್ಲಿ ಮತ್ತು ಟ್ವಿಟರ್ಗಳಲ್ಲಿ ಎಲ್ಲ ಕಡೆಯೂ ಅದುವೆ. ಮತ್ತು ಶಾಲೆಗಳಲ್ಲಿ ಇವತ್ತು ಹೈಯೆಸ್ಟ್ ಸೇಲ್ ಆಗಿರುವಂಥದ್ದು ಗುಲಾಬಿ ಹೂಗಳು. ಮಕ್ಕಳು ಗುಲಾಬಿ ಹೂ ತಗೊಂಡೋಗಿ ಶಿಕ್ಷಕರಿಗೆ ನೀಡುವಂಥದ್ದು. ಪ್ರತಿಯೊಬ್ಬರು ಅವರವರ ಶಿಕ್ಷಕರ ಬಗ್ಗೆ 4 ಕಥೆಗಳು ಬರೆಯೋದು ವಾಟ್ಸಪ್ಪು ಫೇಸ್ಬುಕ್ಗಳಲ್ಲಿ ನೋಡುವ ಹಾಗೆ ಇಲ್ಲ. ಅಷ್ಟು ಒಂದು ವಿಶೇಷವಾದಂಥ ದಿನ ಅಂತೇಳಿ ನಾವು ಆಚರಿಸ್ತಾ ಇದ್ದೇವೆ. ಇದು ನಮ್ಮ ಗುರುಗಳು ಹೇಳಿಕೊಟ್ಟಂಥ ಆದರ್ಶಗಳನ್ನು, ತತ್ವಗಳನ್ನು, ಅವರು ತೋರಿಸಿದ ದಾರಿಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರು ಏನೇನು ಮೊರಾಲಿಟಿ, ನೈತಿಕತೆಯನ್ನು ನಮಗೆ ತುಂಬಿದ್ದಾರೆ ಅದನ್ನು ದಿನನಿತ್ಯದ ಜೀವನಗಳಲ್ಲಿ ನಾವು ಅಳವಡಿಸಿಕೊಂಡ್ರೆ ಬಹುಶಃ ಈ ರೀತಿಯ ಆಚರಣೆಗೆ ಹೆಚ್ಚು ಅರ್ಥಪೂರ್ಣವಾಗ್ಬೋದು. ಗುರುಗಳು ಏನು ಮಾಡಬೇಕು, ಏನು ಮಾಡಬಾರ್ದು ಅದನ್ನು ನಮಗೆ ಹೇಳಿದ್ದನ್ನು ನಾವು ದಿನನಿತ್ಯ ಮಾಡಬೇಕು, ಆಚರಣೆಗೆ ತರಬೇಕು. ಹಾಗೆ ಮಾಡಿದರೆ ಮಾತ್ರ ಈ ಆಚರಣೆಗೆ ಒಂದು ಮೌಲ್ಯ ಬರ್ಬೋದು. ಇಲ್ಲಾಂದರೆ ಇವತ್ತು ಸೆಪ್ಟೆಂಬರ್ 5, ನಾಳೆ ಇನ್ಯಾವುದು ಅಪ್ಪಂದಿರ ದಿನ ಬರ್ತದೆ, ಆಮೇಲೆ ಅಮ್ಮಂದಿರ ದಿನ ಬರ್ತದೆ, ಆಮೇಲೆ ಮಕ್ಕಳ ದಿನಾಚರಣೆ ಬರ್ತದೆ. ಈ ದಿನ ಮರೀತದೆ. ಯಾಕೆಂದರೆ ಈಗಿನ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ದಿನಕ್ಕೂ ಏನಾದರೂ ಒಂದು ದಿನ ಇರುತ್ತದೆ. ಸೊ ದಿನಕ್ಕೊಂದು ದಿನದ ಆಚರಣೆ ಮಾಡುತ್ತಾ ನಮ್ಮ ಜೀವನವಿಡೀ ವ್ಯರ್ಥವಾಗ್ತದೆ. ಸೊ ಪ್ರತಿದಿನ ನಮ್ಮ ಶಿಕ್ಷಕರನ್ನು, ನಮಗೆ ಶಿಕ್ಷಣ ನೀಡಿದ, ಸಂಸ್ಕಾರ ನೀಡಿದ ಶಿಕ್ಷಕರನ್ನು ನೆನೆಯೋಣ, ಅವರನ್ನು ಗೌರವಿಸೋಣ, ಅವರು ಹೇಳಿದಂಥ ಆದರ್ಶಗಳನ್ನು ನಾವು ಪಾಲಿಸೋಣ.
ದಿನನಿತ್ಯ ಹಾಗೆ ಮಾಡಿದರೆ ಮಾತ್ರ ಈ ರೀತಿಯ ಆಚರಣೆಗಳಿಗೆ ಮೌಲ್ಯ ಬಂದಿತ್ತು. ಬಹುಶಃ ನಮ್ಮ ಸರ್ವೇಪಳ್ಳಿ ರಾಧಾಕೃಷ್ಣನ್ ಅವರ ಕನಸು ಏನಿದೆ, ಒಂದು ವಿದ್ಯಾರ್ಥಿಗಳು ದೇಶದ ಭವಿಷ್ಯ ಅಂತ ಏನು ಹೇಳಿದರು, ಅವರ ಕನಸು ಅದಿತ್ತು. ನನ್ನ ದಿನದ ದಿವಸ ಶಿಕ್ಷಕರಿಗೆ ಒಂದು ಗೌರವ ನೀಡಬೇಕು ಅಂತೇಳಿ. ಈ ರೀತಿಯ ಒಂದು ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಬಹುಶಃ ನಾವೆಲ್ಲ ನಮ್ಮ ರೋಲ್ ಏನಿದು, ಸಮಾಜದಲ್ಲಿ ನಮ್ಮ ಕರ್ತವ್ಯವೇನು, ಅದನ್ನು ತಿಳ್ಕೊಂಡು ನಾವು ಆಚರಣೆಗೆ ತಂದರೆ ಬಹುಶಃ ಇಂಥ ಆಚರಣೆಗಳಿಗೆ ಮೌಲ್ಯ ಬಂದಿತ್ತು. ಅದೆಲ್ಲ ನಾವು ಸೇರಿ ಮಾಡೋಣ, ನಮ್ಮ ಮಕ್ಕಳಲ್ಲಿ ಸಂಸ್ಕಾರ ನೀಡೋಣ, ಒಳ್ಳೆಯ ಶಿಕ್ಷಣದ ಜೊತೆಗೆ ಒಂದು ಸುದೃಢ ಸಮಾಜ ನಿರ್ಮಾಣಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಕೈ ಜೋಡಿಸೋಣ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಶಿಕ್ಷಕರ ದಿನಾಚರಣೆ ಕೇವಲ ಒಂದು ದಿನದ ಆಚರಣೆಗೆ ಸೀಮಿತ ಆಗಬಾರ್ದು. ಶಿಕ್ಷಕರಿಗೆ ನಾವು ಸ್ವಾತಂತ್ರ್ಯ ಕೊಡಬೇಕು. ಮಕ್ಕಳ ಬೌದ್ಧಿಕ ಮಟ್ಟದೊಟ್ಟಿಗೆ ಅವರ ನೈತಿಕ ಮಟ್ಟ, ಅವರ ಮಾನವೀಯ ಮೌಲ್ಯಗಳ ಮಟ್ಟವನ್ನು ಬೆಳೆಸುವಂತಹ ಆ ಒಂದು ಹೊಣೆಗಾರಿಕೆ ಶಿಕ್ಷಕರಿಗೆ ಇರುವುದರಿಂದ ಶಿಕ್ಷಕರು ಕೇವಲ ಮಕ್ಕಳಿಗೆ ಕಲಿಸುವುದಲ್ಲ, ನಾಳಿನ ಪ್ರಜೆಗಳನ್ನು ರೂಪಿಸುವಂತಹ ದೊಡ್ಡ ಒಂದು ಹೊಣೆಗಾರಿಕೆ ಅವರ ಮೇಲೆ ಇದೆ ಅಂತ ತಿಳಿದುಕೊಂಡು ಶಿಕ್ಷಕರ ಮೇಲಿನ ಈಗ ಯಾವೆಲ್ಲ ಒತ್ತಡಗಳಿವೆ ಅದನ್ನು ಕಡಿಮೆ ಮಾಡುವಲ್ಲಿ ಎಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡಿಕೊಂಡು, ಕೇವಲ ಶಿಕ್ಷಕರನ್ನು ಯಾರೋ ಬೆರಳಿಕೆಯಲ್ಲಿ ಒಂದೆರಡು ಕಡೆಯಲ್ಲಿ ಮಾಡಿದರು ಅಂತ ಹೇಳಿದ ಕೂಡಲೇ ಎಲ್ಲ ಶಿಕ್ಷಕರನ್ನು ಅದೇ ವರ್ಗಕ್ಕೆ ಸೇರಿಸುವುದನ್ನು ಬಿಟ್ಟು ಶಿಕ್ಷಕರ ಸ್ಥಾನಮಾನ, ಅವರಿಗಿರುವಂತಹ ಗೌರವದ ಸ್ಥಾನ, ಅವರು ಸಮಾಜವನ್ನು ರೂಪಿಸುವಂತಹ ಒಂದು ವ್ಯಕ್ತಿಗಳಂತ ತಿಳಿದುಕೊಂಡು ಅವರಿಗೆ ಎಲ್ಲರೂ ಗೌರವಿಸೋಣ. ಶಿಕ್ಷಕರ ದಿನಾಚರಣೆ ಅರ್ಥಪೂರ್ಣವಾಗಿ ಮುಂದಕ್ಕೆ ಆಚರಣೆಯಾಗಲಿ. ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ರವರ ಆ ಒಂದು ವೃತ್ತಿ ಗೌರವದ ಘನತೆ ಏನಿತ್ತೋ ಅದು ಮುಂದಕ್ಕೂ ಉಳಿದು ಬರಲಿ ಅಂತ ಹೇಳಿಕೊಳ್ಳುತ್ತಾ ಈ ಮಾತುಕತೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಎಲ್ಲ ವೀಕ್ಷಕ ಬಂಧುಗಳಿಗೆ ವಂದನೆಗಳು. ಹಾಗೆ ಮಾಹಿತಿಯನ್ನು ಹಂಚಿಕೊಂಡಂತಹ ಡಾಕ್ಟರ್ ಮುರಳಿ ಮೋಹನ್ ಚೂತಾರ್ ಇವರಿಗೂ ಕೂಡ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳು. ಧನ್ಯವಾದಗಳು.